ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಆಗಮಿಸಿದ ಅತಿಥಿಗಳ ಈ ಉದ್ಘಾಟನಾ ಸಮಾರಂಭಕ್ಕೆ ಶುಭರಾಗಿ ತಮ್ಮನ್ನು ಸ್ವಾಗತಿಸಲು ಬಯಸುತ್ತೇನೆ. ನಮ್ಮ ಅಂತಾರಾಷ್ಟ್ರೀಯ ವಾಲಿಬಾಲ್ ತಂಡದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿ ಬಂದಿರುವ ಸ್ಥಳೀಯ ಯುವ ನೇತಾರ ಹೊಸಬೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಸ್ವತಃ ಕ್ರೀಡಾಪಟುಗಳಾದ ಶ್ರೀಯುತ ಶಿವಕೋಟಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಘದ ಸುದೀಪ್ ಆರಾಧನೆ ಮಾಡುತ್ತಿದ್ದಾರೆ. ಹಾಗೂ ಈ ಪಂದ್ಯದ ಉದ್ಘಾಟಕರಾಗಿ ಆಗಮಿಸಿರುವ ಅರ್ಜುನ್ ಕನ್ಸ್ಟ್ರಕ್ಷನ್ ಬೆಂಗಳೂರಿನ ಹಾಗೂ ಮತ್ತು ಈ ಟೂರ್ನಿಯ ಪ್ರಥಮ ಬಹುಮಾನ ಕೊಡುಗೆಯಾದ ಶ್ರೀಯುತ ಲಕ್ಷ್ಮೀನಾರಾಯಣ್ ಇವರಿಗೂ ಕೂಡ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತೇವೆ. ಇವರಿಗೆ ನಮ್ಮ ಸಂಘದ ರಾಜೇಶ್ ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಇನ್ನೊಬ್ಬ ಮುಖ್ಯ ಅತಿಥಿ ಕುಂದಾಪುರದ ಖ್ಯಾತ ವೈದ್ಯ ಕುಟುಂಬದ ಯುವ ವೈದ್ಯ ಪತ್ರಕರ್ತ ಶ್ರೀಯುತ ಸುಧಾಕರ್ ನಂಬ್ಯಾರ್ ಕೋಟೇಶ್ವರ ಇವರನ್ನು ಹೃತ್ಪೂರ್ವಕವಾಗಿ ಇವರಿಗೆ ಶ್ರೀಯುತ ಸ್ಟೀವನ್ ಅವರು ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿ ಖ್ಯಾತ ಉದ್ಯಮಿ ಶ್ರೀಯುತ ಪೃಥ್ವಿರಾಜ್ ಜೈನ್ ಇವರನ್ನು ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಮಾಲಾರ್ಪಣೆ ಮಾಡುತ್ತಿದ್ದಾರೆ ಶ್ರೀಯುತ ಶಿವಾಜಿ ಜೈಸ್ವಾಲ್. ಹಾಗೆ ನೆರವೇರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಎಲ್ಲರಿಗೂ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಹಾಯಿಸುತ್ತಾ ನಾನು ಈ ಚುಟುಕು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು ಭಾಸ್ಕರವರೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಂಸ್ಥೆಯ ಗತ ವರ್ಷದ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಸಂಸ್ಥೆಯ ಕಾರ್ಯದರ್ಶಿ ರಮಾನಂದ ಇವರು. ಕ್ರೀಡಾಂಗಣಗಳಲ್ಲಿ 1958ರಿಂದ ಪ್ರಾರಂಭವಾದ ನಮ್ಮ ಕುಂದಾಪುರ ಫ್ರೆಂಡ್ಸ್ ವಾಲಿಬಾಲ್ ಸಂಸ್ಥೆ ವಾಲಿಬಾಲ್ ಕ್ರೀಡೆಯನ್ನು ಈ ಪರಿಸರದಲ್ಲಿ ಜನಪ್ರಿಯಗೊಳಿಸುವಲ್ಲಿ ಸಕ್ರಿಯ ಪಾತ್ರ ವಹಿಸಿ ಬಂದಿದ್ದು ಈಗ 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕಳೆದ ಹಲವಾರು ವರ್ಷಗಳಿಂದ ಹಲವು ವಾಲಿಬಾಲ್ ಪಂದ್ಯಗಳನ್ನು ನಡೆಸಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿ ಯುವ ಆಟಗಾರರನ್ನು ರೂಪಿಸುವಲ್ಲಿ ನಮ್ಮ ಪ್ರಯತ್ನ ಫಲಕಾರಿಯಾಗಿದೆ ಎನ್ನುವುದಕ್ಕೆ ನಮ್ಮ ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ವಿಶ್ವ ಮಟ್ಟಕ್ಕೆ ಆಡಿರುವ ಆಟಗಾರರೇ ಸಾಕ್ಷಿ. ರಾಜ್ಯ ವಾಲಿಬಾಲ್ ತಂಡದಲ್ಲಿ ಆಡಿರುವ ಸಮಾನಂದ್, ಸರ್ಫರಾಜ್, ಆಗಡಕೂಟ, ಹಗ್ಗಜಗಾಟ ಸ್ಪರ್ಧೆಯನ್ನು ಸ್ಥಳೀಯ ಶಾಲೆಗಳಿಗೆ ವಸ್ತು ರೂಪದಲ್ಲಿ ನೆರವು ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿದೆ. ಇದೇ ರೀತಿ ಭವಿಷ್ಯದಲ್ಲಿ ಕ್ರೀಡಾಭಿಮಾನಿಗಳ ಪ್ರೋತ್ಸಾಹ ಸಲಹೆಗಳನ್ನು ಬಯಸುತ್ತಾ ನಮ್ಮ ಕ್ರೀಡಾ ಸಂಘ ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಬಯಸುತ್ತಾ ಈ ಪುಟ್ಟ ವರದಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವಹಿಸಿರುವ ನನ್ನ ಆತ್ಮೀಯರಾದ ಶ್ರೀ ರಾಜಕೋಟೆ ಅವರೇ, ಉದ್ಘಾಟಕರಾಗಿ ಆಗಮಿಸಿರುವ ಖ್ಯಾತ ಇಂಜಿನಿಯರ್, ಪರಿಸರದ ಅತ್ಯಂತ ಜನಪ್ರಿಯ ವ್ಯಕ್ತಿತ್ವ ಹೊಂದಿರುವ ನಮ್ಮೆಲ್ಲರ ನೆಚ್ಚಿನ ಶ್ರೀ ಲಕ್ಷ್ಮೀನಾರಾಯಣ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಪೃಥ್ವಿರಾಜ್ ಜೈನ್ ಅವರೇ, ಕ್ಲಿಫರ್ಡ್ ಗೋನ್ಸಾಲ್ವೆ ಅವರೇ ಹಾಗೂ ಕುಂದಾಪುರ ಫ್ರೆಂಡ್ಸ್ ವಾಲಿಬಾಲ್ ಕ್ಲಬ್ಬಿನ ಪದಾಧಿಕಾರಿಗಳೇ, ನೆರೆದ ವಾಲಿಬಾಲ್ ಪ್ರೇಮಿಗಳೇ, ಸಂಘಟಕರು ಪ್ರಾಯಶಃ ಒಂಥರ ನನ್ನನ್ನು ಬಿಕ್ಕಟ್ಟಿನಲ್ಲಿ ಸಿಕ್ಕಿಸಿದ್ದಾರೆ. ನನ್ನ ಉದ್ದೇಶ ಏನಿತ್ತಂತಂದರೆ, ನಮ್ಮ ಲಕ್ಷ್ಮೀನಾರಾಯಣರವರು ಉತ್ತಮ ವಾಗ್ಮಿ ಕೂಡ, ಅವರ ಮಾತನ್ನು ಕೇಳಿ ಅದನ್ನು ಅನುಸರಿಸಿ ವಾಲಿಬಾಲ್ ಬಗ್ಗೆ ಮಾತಾಡುವಂತ ಅಂದ್ಕೊಂಡು ನಾನು ಕೋಟೇಶ್ವರದ ಇಲ್ಲಿವರೆಗೆ ಯೋಚನೆ ಮಾಡ್ತಾ ಕಾರ್ನಲ್ಲಿ ಬರ್ತಾ ಇದ್ದೆ. ಅದೇನೋ ಸಂಘಟಕರಿಗೆ ನಮ್ಬ್ಯಾರೆ ಮೊದಲು ಮಾತಾಡಲಿ ಅಂತ ಅನಿಸಿತ್ತಂತ ನಾನು ಅಂದ್ಕೊಂಡಿದ್ದೇನೆ. ಕುಂದಾಪುರದ ಚರಿತ್ರೆಯಲ್ಲಿ ಹಲವಾರು ಮಾದರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತನ್ನ ಪ್ರತಿಷ್ಠೆಯ ಗರಿಗೆ ಇನ್ನೊಂದು ವಿಶೇಷತೆಯನ್ನು ರೂಪಿಸಿರುವ ಬಹಳಷ್ಟು ವಾಲಿಬಾಲ್ ಪಂದ್ಯಾಟಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಕುಂದಾಪುರದ ನಾಗರಿಕರಿಗೆ ಅಂತರ್ಜಿಲ್ಲಾ ಮಟ್ಟದ ಒಂದು ಮಾದರಿಯ ಕಾರ್ಯಕ್ರಮವಾಗಿ ಇಂದು ವಾಲಿಬಾಲ್ ಪಂದ್ಯಾಟವನ್ನು ರೂಪಿಸಿರುವ ಈ ವಾಲಿಬಾಲ್ ತಂಡವು ಇನ್ನಷ್ಟು ಬೆಳಗಬೇಕು.
ಪರಿಸರದ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು. ಗ್ರಾಮೀಣ ಪ್ರದೇಶದ ವಾಲಿಬಾಲ್ ಪಂದ್ಯಾಟದ ಕ್ರೀಡಾಪಟುಗಳಿಗೆ ಹೆಚ್ಚಿನ ಆಸಕ್ತಿ ಮೂಡುವಂತಹ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ರೂಪಿಸಬೇಕು. ಆ ನಿಟ್ಟಿನಲ್ಲಿ ಅವರು ಇನ್ನಷ್ಟು ಪರಿಶ್ರಮ ವಹಿಸಿ ದುಡಿಯಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಪ್ರಾಯಶಃ ನಮ್ಮ ರಾಜ್ಯದಲ್ಲಿ ವಾಲಿಬಾಲ್ ಪಂದ್ಯಾಟದಲ್ಲಿ ಶ್ರೇಷ್ಠತೆ ಮಟ್ಟವನ್ನು ಸಾಧಿಸಿರುವ ಕರ್ನಾಟಕವು ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಪ್ರತಿಭೆಗಳಿಗೆ ಪುರಸ್ಕಾರ ನೀಡುತ್ತಿಲ್ಲ ಅಂತಂದ್ರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ರೂಪಿಸಿರುವ ನಮ್ಮ ಕುಂದಾಪುರ ಫ್ರೆಂಡ್ಸ್ ವಾಲಿಬಾಲ್ ಕ್ಲಬ್ ಒಂದು ಉತ್ತಮ ಸಾಧನೆಯನ್ನು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿಯೇ ಬೆಳೆಯಲಿ ಅಂತ ಹಾರೈಸುತ್ತಾ ಇಂದಿನ ಈ ವಾಲಿಬಾಲ್ ಹೊನಲು ಬೆಳಕಿನ ಈ ಒಂದು ಪಂದ್ಯಾವಳಿಯು ಯಶಸ್ವಿಯಾಗಿ ನಡೆಯಲಿ. ಈ ಪಂದ್ಯಾವಳಿಯ ಶ್ರೇಷ್ಠತೆಯನ್ನು ಎಲ್ಲ ನಾಗರಿಕರು ಅರಿಯಲಿ. ಪ್ರತಿಭಾವಂತ ಪಟುಗಳು ಬೆಳೆಯಲಿ ಅಂತ ಹಾರೈಸುತ್ತಾ ಈ ಒಂದು ಅವಕಾಶವನ್ನು ನೀಡಿದ ತಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ನಮ್ಮೊಂದಿಗಿರುವ ಹಿರಿಯ ಉದ್ಯಮಿ ರಾಜಕೀಯ ನೇತಾರ ಶ್ರೀಯುತ ಲಕ್ಷ್ಮೀನಾರಾಯಣ್ ಇದೀಗ ನಮ್ಮನ್ನು ಉದ್ದೇಶಿಸಿ ನನ್ನ ನೆಚ್ಚಿನ ಗೆಳೆಯರು ಹಾಗೂ ಸದಾ ನಗುವಿನ ಮುಖದಲ್ಲಿರ್ತಕ್ಕಂಥ ಶ್ರೀ ರಾಜೀವ್ ಪಟೇಲ್. ಯಾಕಂದ್ರೆ ಅವರು ಯಾವತ್ತು ನಾನು ನೋಡುವಾಗಲೂ ಆಲ್ವೇಸ್ ಈಸ್ ಲಾಫಿಂಗ್, ಅಷ್ಟೊಂದು ಹೊಸಮುಖಿಯವರು. ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಾದ ಶ್ರೀ ಡಾಕ್ಟರ್ ನಂಬಿಯಾರ್ ಅವರೇ, ಇನ್ನಿತರ ಗಣ್ಯರೇ, ಹೀಗೆ ಆಗ ಪ್ಲೇಟ್ ಅಂತ ಭಾಳ ಕಡಿಮೆ ಇಂಥ ಒಂದು ಮ್ಯಾಚ್ನ ನೋಡೋದು ಭಾಳ ಒಂದು ಆಸಕ್ತಿ ಇತ್ತು. ಸುಮಾರು 58ನೇ ಇಸ್ವಿ ನನ್ನ ನೆನಪು 58-59. ಆಗ ಶ್ರೀ ವೆಂಕಟೇಶನವರು ಅವರ ಒಂದು ನೇತೃತ್ವದಲ್ಲಿ 1957ಕ್ಕೆ ರಷ್ಯಾದ ಮಾಸ್ಕೋ ನಮ್ಮ ಟೀಮ್ ಹೋಯಿತು. ಭಾಳ ಒಂದು ಇಂಟ್ರೆಸ್ಟ್ ಆಗಿ ಅದನ್ನು ನಾವು ಕೆಲವು ಆಟಗಳಲ್ಲಿ ನಮಗೆ ಕೈ ಬಗ್ಗೆ ಇದುವರೆಗೆ ಸಾಧ್ಯ ಆಗಲಿಲ್ಲ ವಾಲಿಬಾಲ್ನಲ್ಲಿ ಮತ್ತು ಬಾಸ್ಕೆಟ್ಬಾಲ್ನಲ್ಲಿ. ಆದರೂ ಆ ಸಮಯದಲ್ಲಿ ಅತ್ಯಂತ ಶ್ರೇಷ್ಠಪಡುವಂಥ ಒಂದು ಟೂರ್ನಮೆಂಟ್ ಪ್ಲೇಸ್ ಇತ್ತು. ಅದೇ ರೀತಿ 1958ರಲ್ಲಿ ಗೆಲಾಟಿನಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಅವರ ಕ್ಯಾಪ್ಟನ್ಸ್ನಲ್ಲಿ ಆಗ ಪ್ಯಾರಿಸ್ಗೆ ಒಂದು ಟೀಮ್ ಹೋಯಿತು. ಅಲ್ಲೂ ಕೂಡ ನಮ್ಮ ಒಬ್ಬ ಆಟಗಾರರು ಅತ್ಯಂತ ಶ್ರೇಷ್ಠ ಆಟಗಾರ ಅಂತ ಬಹುಮಾನ ತಗೊಂಡು ಬಹುಶಃ ಯಾರು ಗೊತ್ತಿರಲಿಲ್ಲ ಯಾಕೆ ಆ ಸಮಯದಲ್ಲಿ. ಆಗಿನ ದಿನ ನನಗೆ ನೆನಪಾಗ್ತಾ ಇದೆ, ಶಿವಮೊಗ್ಗದಲ್ಲಿ ಅಪ್ಪಾಜಿ ಅಂತ ನಾವು ಬರ್ತಾ ಇದ್ದರು. ಪೊಲೀಸ್ ಈಗ ಅದು ಗೊತ್ತಿರ್ಬೋದು, ಆಟಗಾರರು ಗೊತ್ತಿರ್ತಾರೆ. ಆ ಶಿವಮೊಗ್ಗದಲ್ಲಿ ಅಪ್ಪಾಜಿ ಅನ್ನೋರು ಕೆಲವಷ್ಟು ಸ್ಟೇಟ್ ಪ್ಲೇಯರ್ನ ಪ್ರೊಡ್ಯೂಸ್ ಮಾಡಿ ಇದು ಮಾಡಿದ್ದಾರೆ. ಶಿವಮೊಗ್ಗ ಪೊಲೀಸ್ ಟೀಮ್ ಅಂತಲ್ಲ, ಅಷ್ಟು ದೊಡ್ಡ ಟೀಮು, ಸ್ಟೇಟಿಗೆ ಒಂದು ನಂಬರ್ 1 ಟೀಮ್ ಆಗಿತ್ತು. ಅಂಥವರು ಭಾಳಷ್ಟು ಕ್ರೀಡಾಪಟುಗಳನ್ನು ತಮ್ಮ ಸ್ವಂತ ಮುಖದಿಂದ ಸ್ವಂತ ಖರ್ಚಿನಿಂದ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಡ್ತಿದ್ದಾರೆ. ಅದೇ ರೀತಿ ಅಥವಾ ಸ್ಪೋರ್ಟ್ಸ್ ಕ್ಲಬ್ನಿಂದ ವಾಲಿಬಾಲ್ ಟೀಮ್ ಇವೆಲ್ಲ ನಮಗೆ ಬಹಳಷ್ಟು ಹೆಸರು ತಂದು ಕೊಟ್ಟರು ನಮ್ಮ ರಾಜ್ಯದಲ್ಲಿ. ಅದು ಕೂಡ ಅವರ ಒಂದು ಟೀಮ್ ಆಗಿ, ಯಾಕಂದ್ರೆ ಇಂಥ ಮ್ಯಾಚ್ಗಳನ್ನ ನಾನು ನೋಡಿದ್ದಾರೆ. ನಾನು ಇವತ್ತು ಕೂಡ ಕ್ರೀಡಾಪಟು ನೋಡಿದ್ರೆ ಏನೋ ನನ್ನ ಒಂದು ಸ್ವಂತ ಮಗನ ನೋಡಿದಷ್ಟು ನನಗೆ ಅಭಿಮಾನ, ನನ್ನ ಸ್ವಂತ ಸಂಸಾರದವರೇ ಅಷ್ಟು ಅಭಿಮಾನ. ಯಾಕಂದರೆ ಆ ಒಂದು ಮಟ್ಟಕ್ಕೆ ಆಟ ಆಡ್ಕೊಂಡು ಬರಬೇಕಾದ್ರೆ ತನ್ನ ಇನ್ನಿತರ ಚಪಲಗಳನ್ನೆಲ್ಲ ತೊರೆದು ತ್ಯಾಗ ಮಾಡಿ ಆ ಮಟ್ಟಕ್ಕೆ ಬರಬೇಕಾಗುತ್ತೆ. ಯಾವ ರೀತಿ ಒಬ್ಬ ರ್ಯಾಂಕ್ ಬರಬೇಕಾದ್ರೆ ನನ್ನ ಹಲವಾರುಗಳನ್ನು ಬೇಕಾದ ಚಪಲಗಳನ್ನು ಬದಿಗಿಟ್ಟು ಹಗಲು ಇರುವುದು ಆಡ್ಕೊಂಡು ಓದ್ಕೊಂಡು ಯಾವ ರೀತಿ ಆ ಮಟ್ಟಕ್ಕೆ ಬರ್ತಾನೋ ಅದೇ ರೀತಿ ಕ್ರೀಡೆಯಲ್ಲಿ ಕೂಡ ಇಟ್ ನಥಿಂಗ್ ಬಟ್ ರ್ಯಾಂಕ್ ಟು ರೆಪ್ರೆಸೆಂಟ್ ಎ ಸ್ಟೇಟ್ ಅಂತ ಒಂದು ಪ್ರೆಸ್ಟೀಜಿಯಸ್ ಪ್ಲೇಯರ್ ನಮ್ಮ ಕುಂದಾಪುರದಲ್ಲಿ ಇದ್ದಾರೆ. ನಿಜವಾಗ್ಲೂ ಅವನೇ ಇದೇ ಬೋರ್ಡ್ ಹಂಚಿನ 6ನೇ ಕ್ಲಾಸನ್ನು ಓದಿರೋನು, 7ನೇ ಕ್ಲಾಸ್ ಓದೋನು. ಇಲ್ಲಿ ನಾವು ಬರೀ ಡ್ರಿಲ್ ಮಾಡ್ಕೊಂಡಿದ್ವಿ. ಇವತ್ತು ಅಂಥ ಒಂದು ಕ್ರೀಡೆ ಇವತ್ತು ನಡೀತಾ ಇದೆ. ನಮ್ಗೆ ನಿಜವಾಗ್ಲೂ ಒಂದು ಒಳ್ಳೆಯ ಅವಕಾಶ. ಈ ರೀತಿ ಇಂಥ ಒಂದು ಆಟಕ್ಕೆ ಪ್ರತಿಯೊಬ್ಬರು ಪ್ರೋತ್ಸಾಹ ಕೊಡಬೇಕು, ಊರಿನವರು ಪ್ರೋತ್ಸಾಹ ಕೊಡಬೇಕು. ಇದರಲ್ಲಿ ಏನಂದರೆ ಯಾವ ಆಟಗಾರನಿಗೂ ಹೆಚ್ಚಾಗಿ ಈ ಹಣದ ಒಂದು ತೊಂದರೆ ಬರ್ತಾ ಇದೆ. ಈ ಹಣದ ತೊಂದರೆ ಇದ್ದಲ್ಲಿ ಆಟವನ್ನು ಮುಂದುವರಿಸ್ಕೊಂಡು ಹೋಗೋದು ಬಹಳ ಕಷ್ಟ. ನಾನು ಹಿಂದೆ ಹೇಳಿದ್ದೆ, ಒಂದು ಕಡೆ ನಮ್ಮಲ್ಲಿ ಏನಾದ್ರು ಲೇಟಾಗಿ ಬಂದೆ, ಅಮ್ಮ ಒಂದು ಸೈಕಲ್ ಮೇಲೆ ಇದ್ದಿದ್ದಪ್ಪ ಅದು ನೋಡ್ತಾ ನಿಂತೆ, ಅದೊಂದು ಬೆಂಕಿ ಬಿಟ್ಟು ಮನೆಗೆ ಅದನ್ನು ನೋಡ್ತಾ ನಿಂತೆ. ಈ ರೀತಿ ಅಂದರೆ ಪೇರೆಂಟ್ಸ್ ನಾವು ಯಾರನ್ನೇ ಆಟ ಆಡುವಂತ ನಾವು ಎನ್ಕರೇಜ್ ಮಾಡೋದಿಲ್ಲ. ನೀವು ಓದು, ನೀನು ಡಾಕ್ಟರ್ ಆಗು, ನೀನು ಓದು ಇಂಜಿನಿಯರ್, ನೀನು ಓದು, ಈಗಂತ ಕಾಂಪ್ಯೂಟರ್ ಇಂಜಿನಿಯರ್ ಆಗಂತ
ಇನ್ನು 5 ವರ್ಷದಲ್ಲಿ ಅದು ಟೈಪಿಸ್ಟ್ ಟೈಪ್ ಆಗ್ತಾ ಇದೆ, ಸ್ನೇಹಿತರೆ ನೋಡ್ತಾರೆ. ಅದು ಪ್ರತಿಯೊಂದು ಪ್ರೇಮಿಸಿ ಇವತ್ತು ಓದಬೇಕು ಮಕ್ಕಳು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಅದನ್ನ ಯಾವ ರೀತಿ ಒಂದು ನೀವು ಕ್ರೀಡಾಪಟು ಆಗ್ಬೇಕಂತ ಯಾರೊಂದು ಹೇಳೋರಿಲ್ಲ. ಅಂತ ಒಂದು ಇದರಲ್ಲಿಯೂ ಕೂಡ ನಮ್ಮ ಕುಂದಾಪುರದಲ್ಲಿ ಕೆಲವು ಸಂಸಾರದವರು, ಕೆಲವು ಫ್ಯಾಮಿಲಿಯವರು ಈ ರೀತಿ ಒಂದು ಅವರಿಗೊಂದು ಮುತುವರ್ಜಿ ಕೊಟ್ಟು, ಅವರಿಗೊಂದು ಎನ್ಕರೇಜ್ಮೆಂಟ್ ಕೊಟ್ಟು, ಒಂದೇ ಮನೆಯಲ್ಲಿ 2-3 ಪ್ಲೇಯರ್ಸ್ ಇರುವಂತದ್ದು ಕೆಲವು ಮನೆ ಕೇಳ್ಬಟ್ಟೆ. ಇದುವಲ್ಲ ಸಂತೋಷ. ಆ ಪ್ಲೇಯರ್ಸ್ ಅವ್ರ ತಂದೆ ತಾಯಿಗಳನ್ನು ನಾವು ನಿಜವಾಗ್ಲೂ ಹೋಗಬೇಕಾಗ್ತದೆ. ಸ್ನೇಹಿತರೆ, ಈಗ ಮುಂದಿನ ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು. ನಮಗೂ ಕೂಡ ಒಂದು ಆಟ ನೋಡ್ಬೇಕಂತ ಆಸೆ ಇದೆ. ಹಾಗೆ ತಮ್ಮ ಸಮಯವನ್ನು ಜಾಸ್ತಿ ನಾನು ಇದಕ್ಕೆ ಮಾತಿಗೆ ಉಪಯೋಗಿಸ್ಕೊಳ್ಳಲ್ಲ. ಈಗ ಮುಂದಿನ ಕಾರ್ಯ ನಮ್ದು ಇದನ್ನು ಇನಾಗ್ರೇಷನ್ ಮಾಡಲು ಆದಷ್ಟು ಬೇಗ ನಾವು ಮಾಡ್ಕೊಂಡು ಒಂದು ಆಟ ನೋಡುವ ಅಂತ ಹೇಳಿ ನನಗೆ ಇಂಥ ಒಂದು ಸಂದರ್ಭವನ್ನು ಇಲ್ಲೇ ಯುವಕರು ಮಾಡಿಕೊಟ್ಟಿದ್ದಕ್ಕೆ ಬಹಳಷ್ಟು ನಮಗೆ ಹೆಮ್ಮೆ ಅಂತ ಹೇಳ್ತೀನಿ. ಈ ಆಟಗಳು ಇನ್ನೂ ನಡೀಲಿ, ಇನ್ನೂ ಕೂಡ ಪಬ್ಲಿಕ್ ಮತ್ತು ಬೇರೆ ಎಲ್ಲರೂ ಇದಕ್ಕೆ ಎಂಕರೇಜ್ಮೆಂಟ್ ಕೊಡಿ. ಹಲವಾರು ಗೇಮ್ಗಳಲ್ಲಿ ಯಾವನು ದೃಢಕಾಯನ ಅಥವಾ ನಾವು ಯಾವತ್ತು ಆರೋಗ್ಯವಾಗಿರ್ತಾನೆ, ಒಳ್ಳೆ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ ಹೇಳ್ತಾರೆ, ಅವನು ಇನ್ನೊಬ್ಬರಿಗೆ ಖಂಡಿತವಾಗಿ ಅವನಿಂದ ಏನು ಒಂದು ಕ್ರೀಡಾಪಟುವಿಂದ ಯಾರಿಗೇನು ತೊಂದರೆ ಆಗೋದಿಲ್ಲ. ಆಲ್ವೇಸ್ ಸ್ಪೋರ್ಟ್ಸ್ ಸ್ಪಿರಿಟ್. ಅವನು ಯಾವ್ದು ನಗ್ತಾ ಇರ್ತಾರೆ, ಯಾವ್ದು ಒಳ್ಳೇದಾಗಲಿ ಯಾವ್ದು ಕೆಟ್ಟ ಸೋಲು ಬಂದರೂ ಕೂಡ ನಗ್ತಾ ಇರ್ತಾರೆ. ಕಾರಣ ಅಂದ್ರೆ ಅವನು ಗೇಮ್ನಲ್ಲಿ ಬೇಕಾದಷ್ಟು ಸೋತು ಬರ್ತಿರುತ್ತೆ. ಅಂತ ಒಂದು ಮನೋಭಾವ ಸ್ಪೋರ್ಟ್ಸ್ ನನಗಿರ್ತದೆ. ಅದನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಅಕ್ಕಪಕ್ಕದವರಿಗೂ ಆ ಊರಿಗೂ ಯಾವೊಂದು ತೊಂದರೆ ಬರಲಿಕ್ಕಿಲ್ಲ. ಈ ಒಂದು ಮನೋಭಾವ ಬರಬೇಕಾದ್ರೆ ನಾವು ಆಟೋಟಗಳಲ್ಲಿ ಆದಷ್ಟು ನಾವು ಆಸಕ್ತಿ ವಹಿಸಿ ಅದರಲ್ಲಿ ನಾವು ಪಾಲ್ದಾರರಾಗಿ ಒಂದೇ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ನಾವು ಅದಕ್ಕೆ ಸಹಾಯ ಮಾಡಿಕೊಂಡು ಅಂತ ಆಟೋಒಂದು ಊರಿನಲ್ಲಿ ಬಂದು ನಮ್ಮ ಊರಿಗೆ ಒಂದು ಹೆಮ್ಮೆ ಬರಲಿ ಅಂತ ಹೇಳ್ಕೊಂಡು ನನಗೆ ಒಂದು ಅವಕಾಶ ಮಾಡಿದವರಿಗೆ ವಂದನೆ ಅಂತ ಹೇಳ್ತಾ ಒಂದು 2 ಮಾತನ್ನು ಮುಗಿಸ್ತೀನಿ. ಈಗ ನಾನು ನಮ್ಮ ಪ್ರಸ್ತುತ ರಾಜಕೀಯದ ಧುರೀಣರಾದ ಶ್ರೀ ರಾಜೀವ್ ಕೋಟ್ಯಾನ್ ಹಾಗೂ ಖ್ಯಾತ ಉದ್ಯಮಿಯು, ರಾಜಕಾರಣಿ, ಮಹಾಧರ್ಮಿಷ್ಠರಾಗಿಯೂ ನಮ್ಮ ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿರುವ ಶ್ರೀ ಲಕ್ಷ್ಮೀನಾರಾಯಣರವರೇ ಹಾಗೂ ಖ್ಯಾತ ಪತ್ರಕರ್ತರು, ಖ್ಯಾತ ವೈದ್ಯರು ಆಗಿರುವಂಥ ಸುಧಾಕರ್ ಮಂಡ್ಯರವರು ಹಾಗೂ ಇವತ್ತಿನ ಈ ಸಮಾರಂಭದಲ್ಲಿ ನಾವು ಭಾಗವಹಿಸಲಿಕ್ಕೆ ಪ್ರಾಯಶಃ ಕಾರಣ ಶ್ರೀಯುತ ಲಕ್ಷ್ಮೀನಾರಾಯಣರವರು. ಈ ಕ್ರೀಡಾಗಳು ಶ್ರೀ ಲಕ್ಷ್ಮೀನಾರಾಯಣರವರನ್ನು ಸಂಪರ್ಕಿಸಿದಾಗ ಪೃಥ್ವಿರಾಜಿಗೆ ಹೇಳಿ ನಾನು ಹೇಳ್ತೇನೆ ಅವರು ವಿಶ್ವಾಸಕ್ಕೆ ಹೇಳಿದಾಗ ಅವರು ನಿಮ್ಮನ್ನು ಹೇಳಿ ನನಗೆ ಇನ್ವಿಟೇಷನ್ ಲಿಂಕ್ ಆಗಿ ನನಗೆ ಗೊತ್ತಾದದ್ದು ನಿಜ ಹೇಳಬೇಕಂದ್ರೆ ನಿನ್ನೆ ಗೊತ್ತಾದ ತಕ್ಷಣ ಶ್ರೀ ಲಕ್ಷ್ಮೀನಾರಾಯಣರವರ ಅಪ್ಪಣೆ ಮತ್ತು ನಿಮ್ಮೆಲ್ಲ ಆಜ್ಞೆ ಅಂಥೇಳಿ ನಾನು ಬೇರೆ ಕೆಲಸ ಬೆಂಗಳೂರಲ್ಲಿಯೂ ಸಹ ಬಿಟ್ಟು ತಕ್ಷಣ ಇದಕ್ಕೆ ಬಂದೆ. ಗೊತ್ತಾಗ್ತದೆ ಜೀವನದಲ್ಲಿ ಬಾಲ್ಯ, ಯೌವನ, ಇದು 3 ಭಾಗ ಬಹಳ ಮುಖ್ಯವಾದ. ಬಾಲ್ಯದಲ್ಲಿ ಮಕ್ಕಳಿಗೆ ಸಾಮಾನ್ಯ ಏನು ಮಾಡಿದ್ರು, ಆ ಮಗುವನ್ನು ಹೇಗೆ ಹಿಡಿದಿದ್ರು, ಒಂದಲ್ಲ ಒಂದು ವಸ್ತುವನ್ನು ಯಾವುದೇ ವಸ್ತು ಸಿಕ್ಕಿದ್ರು ಅದನ್ನು ಆಟಕ್ಕಾಗಿ ಬಳಸ್ಕೊಂಡು ಆಡುವಂಥ ಮನೋಭಾವ ಇರ್ತದೆ. ಅದರ ಅರ್ಥ ಏನಂದರೆ ನಮ್ಮ ಒಳಗಿನ ಈ ವ್ಯವಸ್ಥೆಯಲ್ಲಿ ಆಟ, ಕ್ರೀಡೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಲ್ಲೂ ಚಿಮ್ಮಿಕೊಳ್ತಾ ಇರ್ತದೆ. ಆದರೆ ಸಾಮಾನ್ಯ ಇಂಥ ಗ್ರಾಮೀಣ ಪ್ರದೇಶದ ಜನರಿಗೆ ಇಂಥ ಕ್ರೀಡೆಗಳಲ್ಲಿ ಬಹಳಷ್ಟು ಪ್ರತಿಭೆ ಇದ್ದರೂ ಸಹ ಹೋಗಿ ಕ್ರೀಡಾಳುವಾಗಿ ಮುಂದೆ ಬರುವಂಥ ಅವಕಾಶ ಇಲ್ಲ. ಖಂಡಿತ ಅದೆಷ್ಟೋ ಜನ ಸಚಿನ್ ತೆಂಡೂಲ್ಕರ್, ಅದೆಷ್ಟೋ ಜನ ಗವಾಸ್ಕರು ನಮ್ಮಲ್ಲಿ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲೇ ಎಲೆಮರೆ ಕಾಯಾಗಿ ಯಾರಿಗೂ ಗೊತ್ತಿದ್ದೆ ಅಣ್ಣ ದೂರ ಹೋಗ್ತಾರೆ. ಆದರೆ ಇದಕ್ಕೆ ಕಾರಣ ಅವಕಾಶದ ತೊಂದರೆ. ಕ್ರೀಡೆ ಅಂತ ಹೇಳೋದು ಜೀವನದಲ್ಲಿ ಬಹಳ ಮುಖ್ಯವಾದ ವಿಷಯ. ಯಾಕೆಂದರೆ ಶ್ರೀ ಲಕ್ಷ್ಮೀನಾರಾಯಣರವರು ಹೇಳಿದ ಹಾಗೆ ಸ್ಪೋರ್ಟ್ಸ್ ಸ್ಪಿರಿಟ್ ಇದು ನಮ್ಮ ವ್ಯವಹಾರದಲ್ಲಿ, ನಮ್ಮ ಜೀವನದಲ್ಲಿ ಹಾಗೂ ಪ್ರತಿಯೊಂದರಲ್ಲೂ ಈ ಸ್ಪೋರ್ಟ್ಸ್ ಸ್ಪಿರಿಟ್ ನಮಗೆ ಇರಲೇಬೇಕಾಗ್ತದೆ. ಟ್ರೂತ್ ಸ್ಪಿರಿಟ್ ಅಂದರೆ ಏನು?
ಯಾವುದೇ ಒಂದು ವಿಷಯದಲ್ಲಿ ಒಂದು ಉದಾಹರಣೆ ನಾವು ಸಾಮಾನ್ಯವಾಗಿ ಬರೀತೇವೆ, ಬರೀಲಿಕ್ಕೂ ಸಹ ಕಡಿಮೆ ಪಕ್ಷ ಒಂದು ಕೈಯಲ್ಲಿ ಇರುವ 3 ಬೆರಳಾದರೂ ಅಲ್ಲಿ ಬೇಕಿದೆ, 5 ಬೆರಳು. ಹಾಗೆ ಪ್ರತಿಯೊಂದರಲ್ಲೂ ನಾವು ಮಾಡುವ ಯಾವುದೇ ಸಾಂಘಿಕ ಜೀವನ ಬಹಳಷ್ಟು ಎಲ್ಲ ಸ್ಪರ್ಧೆ ಮತ್ತು ದ್ವೇಷಕ್ಕೆ ಬಹಳಷ್ಟು ವ್ಯತ್ಯಾಸದ ಅರ್ಥಗಳಿವೆ. ಆದರೆ ಈಗ ಬಹಳಷ್ಟು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜಕೀಯದಲ್ಲಿ ಹಾಗೂ ಇನ್ನಿತರೆ ಕೆಲವರಲ್ಲಿ ಈ ಸ್ಪರ್ಧೆಗಳು ಸ್ವಾಭಾವಿಕವಾಗಿ ಏರ್ಪಡ್ತದೆ. ಸ್ಪರ್ಧೆ ಏರ್ಪಟ್ಟಾಗ ದ್ವೇಷವಾಗಿ ಮಾರ್ಪಡ್ತದೆ. ಅದನ್ನು ನಾವು ಎಲ್ಲರೂ ಈ ಕ್ರೀಡೆಯಿಂದ ಕಲೀಲೇಬೇಕು. ಎಲ್ಲಿ ನಮ್ಮದು ಸ್ಪರ್ಧೆ ದ್ವೇಷ ಸಿಗಬಾರದು. ಇದನ್ನು ರಾಜಕೀಯದಲ್ಲಿರುವವರು ಬಹಳ ಮುಖ್ಯವಾಗಿ ಅರ್ಥಕೊಳ್ಳೇಬೇಕಾಗ್ತದೆ. ಇದು ನಮಗೆಲ್ಲ ಒಂದು ಪಾಠ ಅಂತ ಹೇಳಿ ನಾವು ತಿಳ್ಕೊಂಡು ಇಂತಹ ಕ್ರೀಡೆಗಳು, ಇಂತಹ ಆಟೋಟಗಳು ಖಂಡಿತ ಮುಂದುವರಬೇಕು. ಈಗ ನಾನು ಒಂದು ಯೋಚನೆ ನೆನಪಾಗ್ತಿದೆ. ನಾನು ಬೆಂಗಳೂರಲ್ಲಿದ್ದಾಗ ಈ ನಮ್ಮ ಕುಂದಾಪುರ ಭಾಷೆಯಲ್ಲಿ ಏನು ಉನ್ನತ ಕನ್ನಡ ಅಂತ ಹೇಳ್ತಾರಲ್ಲ, ಈ ಭಾಷೆ ನಮ್ಗೆ ಯಾವಾಗ ಬಹಳ ಪ್ರಿಯವಾದದ್ದು. ಊರಿಗೆ ಬಂದ ತಕ್ಷಣ ನಾವು ಎಷ್ಟೇ ಯಾವ ಭಾಷೆಗೆ ನಮ್ಗೆ ಇದು ಮಗ ಅಪ್ಪ ಮಾತ ನೀ ಆಡು ಅಂತ ಹೇಳಿದ್ರು. ಅವಳಿಗೆ ಹೋತ ಅಂದರೆ ಅವಳ ಸಾಮಾನ್ಯ ಬೆಂಗಳೂರಲ್ಲಿ ಹೋತ ಅಂದರೆ ಗಂಡು ಆಡಿಗೆ ಹೋತ ಅಂತ ಹೇಳ್ತಾರೆ, ಗಂಡು ಆಡನ್ನು ಹೋತ ಅಂತ ಹೇಳ್ತಾರೆ, ಆಡೋದೇ ಹೆಣ್ಣಾಡು. ಇವರು ಅಪ್ಪನನ್ನ ಇವರು ಗಂಡಾಡು, ಮಗನನ್ನ ಹೆಣ್ಣಾಡು, ಈ ಥರ ಅಪ್ಪ ಹೋತ ಮಗ ಆಡು. ಏನಿದ್ರು ನೀವು ಅಪ್ಪನಿಗೆ ಹೋತ ಅಂತ ಹೇಳ್ತೀರಿ, ಮಗನಿಗೆ ಆಡ ಅಂತ ಹೇಳ್ತೀರಿ, ಯಾಕೆ ಆ ಥರ ಬೈತೀರಿ ಅಂತ ಕೇಳಿದ್ದಾರೆ. ಹಾಗಲ್ಲ, ತಂದೆ ಹೋಗ್ತಾರೆ, ನೀನು ಆಟ ಆಡು ಅಂತ ಹೇಳಿದ್ದಾನು, ನಮ್ಮ ಕುಂದಾಪುರ ಭಾಷೆ ಹಂಗೆ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ, ಹಾಗೆ ಈ ರೂರಲ್ ಏರಿಯಾದಲ್ಲಿರುವಂತಹ ಈ ಮಹಾಪ್ರತಿಭೆಗಳು ಹೊರಗೆ ಚಿಮರಿ ಹೊರಗೆ ಬರಲಿ. ನಿಮ್ಮಲ್ಲಿ ಮುಂದೆಲ್ಲ ನಾನು ಹೇಳಿದಾಗೆ ಸಚಿನ್ ತೆಂಡೂಲ್ಕರು, ಕಪಿಲ್ ದೇವ್, ಗವಾಸ್ಕರು ಎಷ್ಟೋ ಜನ ಇರ್ಬೋದು. ನೀವು ಹಾಗಾಗಿ ಬನ್ನಿ, ನಾವು ಸಂತೋಷ ಪಡ್ತೇವೆ ನಿಮ್ಮಲ್ಲಿ ಯಾರನ್ನಾದರೂ ಈಗ ನೋಡಿ ಅಂಥೇಳಿ ಈ 2 ಮಾತನ್ನು ಆಡಿ ಈ ನನಗೆ ಈ ಸಭೆಯಲ್ಲಿ ಕರೆದ ಈ ನಿಮ್ಮ ಸಂಘಟಕರಿಗೆ ನನ್ನ ಧನ್ಯವಾದವನ್ನು ಹೇಳಿ ನಾನು ಈ 2 ಮಾತನ್ನು ಮುಗಿಸ್ತೇನೆ. 12ನೇ ವರ್ಷದ ಈ ಅಂತರ್ ಜಿಲ್ಲಾ ಮೊದಲು ಬೆಳಕಿನ ವಾಲಿಬಾಲ್ ಪಂದ್ಯಾಟದ ಈ ವೇದಿಕೆಯಲ್ಲಿ ಉದ್ಘಾಟನೆಗಾಗಿ ಉಪಸ್ಥಿತರಿರುವಂತಹ ಹಿರಿಯರು, ರಾಜಕೀಯ ಧುರೀಣರಾದಂಥ ಶ್ರೀಯುತ ಲಕ್ಷ್ಮೀನಾರಾಯಣರವರೇ, ಹಾಗೆ ಪ್ರತಿಯೊಂದೂರಿನ ವ್ಯವಸ್ಥಾಪಕರಾದಂಥ ಶ್ರೀಯುತ ಪೃಥ್ವಿರಾಜ್ ಜೈನರವರೇ, ನನ್ನ ಮಿತ್ರರಾದಂಥ ಡಾಕ್ಟರ್ ಸುಧಾಕರ್ ನಂಬಿಯಾರವರೇ, ಹಾಗೆ ಹಿರಿಯರು ನನ್ನ ನೆರೆಮನೆಯವರು ಆದಂಥ ಲಿಫರ್ಡ್ ಗೊಂಸಾಲವರೇ, ಈ ಕ್ಲಬ್ಬಿನ ಅಧ್ಯಕ್ಷರಾದಂಥ ಕಿರಣ್ ಅವರೇ, ಕಾರ್ಯದರ್ಶಿ ರಮಾನಂದ್ ಅವರೇ ಹಾಗೂ ಸರ್ವ ಸದಸ್ಯರೇ, ಇಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಹಿರಿಯರು ಶ್ರೀಯುತ ಕಾವೇರಿ ಕಾಂಪೌಂಡ್ನ ನರಸಿಂಹಣ್ಣನವರೇ, ಕಲ್ಪತರು ವೈನಣ್ಣನವರೇ, ಲಾರಿ ಮಾರಾಟದ ಅಧ್ಯಕ್ಷರಾದ ಚಂದ್ರಶೇಖರವರೇ, ಕಂಟ್ರಾಕ್ಟರಾದಂಥ ಶ್ರೀಯುತ ರಾಮಕೃಷ್ಣರವರೇ ಹಾಗೂ ವಾಲಿಬಾಲ್ ಅಭಿಮಾನಿಗಳೇ, ಕುಂದಾಪುರದ ಮಹಾಜನ. ಅಧ್ಯಕ್ಷರಾಗಿ ನಾನು ಹೆಚ್ಚಿನ ಮಾತನಾಡಲಿಕ್ಕಿಲ್ಲ, ಯಾಕಂದರೆ ಅತಿಥಿಗಳು ನಮ್ಮ ಅಭಿಪ್ರಾಯವನ್ನು ನೀಡಿದ್ದಾರೆ. ಅಲ್ಲದೆ ಸುಮಾರು ನಮಗೆ ಕೊಟ್ಟ ಸಮಯಕ್ಕೆ 2.5 ಗಂಟೆ ಈಗಾಗಲೇ ತಡವಾಗಿದೆ. ನಾವೆಲ್ಲ ನಮ್ಮ ಮಾತನ್ನು ಕೇಳಲಿಕ್ಕೆ ಬಂದವರಲ್ಲದ್ದರಿಂದ ಆದರೂ ಅಧ್ಯಕ್ಷನಾಗಿ 1-2 ಮಾತನಾಡಬೇಕಾಗ್ತದೆ. ಕುಂದಾಪುರ ಚರಿತ್ರೆಯಲ್ಲಿ ನಾನು ತಿಳಿದಮಟ್ಟಿಗೆ ಯಾವುದೇ ಕ್ರೀಡೆಯಲ್ಲಿ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಟೆನ್ನಿಸ್ ಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಅದಕ್ಕೆ ತನ್ನದೇ ಆದ ಒಂದು ಚರಿತ್ರೆ ಇದೆ. ನೀವು ನೋಡಿ, ಕ್ರಿಕೆಟ್ನಲ್ಲಿ ಚಕ್ರವರ್ತಿ, ಕಾರ್ಪೊಡಸ್ ಇದು ರಾಜ್ಯ ಮಟ್ಟಕ್ಕೆ ಕ್ರಮ ಕೊಡುಗೆಯನ್ನು ಕೊಟ್ಟಿದೆ. ಅದೇ ರೀತಿ ಹಿಂದಿನ ಈ ಶತ್ರು ಫ್ರೆಂಡ್ಸ್ ಅಂತ ನನಗೆ ಅನಿಸ್ತದೆ, ಇವತ್ತು ಕುಂದಾಪುರ ಫ್ರೆಂಡ್ಸ್ ಆಗಿದೆ. ಇವರು ಕೂಡ ರಾಜ್ಯ ಮಟ್ಟದಲ್ಲದೆ ರಾಷ್ಟ್ರ ಮಟ್ಟಕ್ಕೆ ಕೂಡ ನಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಟೆನ್ನಿಸ್ನಲ್ಲಿ ನಾವು ಈಗ ನೋಡ್ತಾ ಇದ್ದೇವೆ, ರಾಜ್ಯ ಮಟ್ಟ ಕೂಡ ಬರ್ತಕ್ಕಂಥ ಪ್ಲೇಯರ್ಸ್ ಕೂಡ ಹೋಗಿದ್ದಾರೆ. ಆದರೆ ಈ ವಾಲಿಬಾಲ್ನಲ್ಲಿ ನಾನು ಮಟ್ಟಿಗೆ ಬಹಳವಾದ ಒಂದು ಕಾಂಪಿಟೇಷನ್ ಇದೆ. ಇವತ್ತು 2 ವರ್ಷದ ಹಿಂದೆ ನನಗೆ ಗೊತ್ತಾಯಿತು, ಇದರಲ್ಲಿರುವ ರಾಜ್ಯ ಮಟ್ಟದಲ್ಲಿ ಒಂದು ಆಯ್ಕೆಗೆ ಎಷ್ಟು ಕಷ್ಟ ಇದೆ ಅಂತ. ನಮ್ಮ ಈ ತಂಡದ ಸದಸ್ಯ ರಮಾನಂದ
ತುಂಬ ಇವಾಗ ಏನೋ ಒಂದು ಪ್ರತಿಭೆ ಇದೆ, ಅಲ್ಲಿ ಇನ್ಫ್ಲೂಯೆನ್ಸ್ ಬಹಳ ಕಮ್ಮಿ. ಆ ಸರಿಯಾಗಿ ನಾವು ನನ್ನ ಹತ್ರ ಬಂದಾಗ ನಾನು ಹೇಳಿದ್ರೆ ನಮ್ಮ ಮಾಜಿ ಮಂತ್ರಿಗಳಾದ ಜಯಪ್ರಕಾಶ್ ಹೇಳಿದ್ವಿ, ಅವರು ಇಮಿಡಿಯೇಟ್ ಆಗಿ ಸ್ಪಂದಿಸಿ ಈ ಪ್ರತಿಭೆಗೆ ಅವಕಾಶ ಕೊಡಲೇಬೇಕಂತ ಅವರಿಗೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಕ್ರೀಡೆಯಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲಿ ಇನ್ಫ್ಲುಯೆನ್ಸ್ ಇಂಪಾರ್ಟೆಂಟ್. ಅವನ ಪ್ರತಿಭೆ ಇರಬಹುದು, ಆ ಇನ್ಫ್ಲುಯೆನ್ಸ್ ಬೇಕಾಗ್ತದೆ. ನಮಗೆ ಇನ್ನೇನು ಎದುರಿಗಿಲ್ಲ, ಎಸ್ಮಾರ್ಟ್ ಕೂಡ ಇದ್ದಾರೆ ಬೆಂಗಳೂರಿನಲ್ಲಿ. ಅವರಿಗೆ ಹೇಳಿದರೆ ಬಹಳ ಸುಲಭ ಆಗ್ತದೆ, ಅದಕ್ಕೇನಿಲ್ಲ. ಆದರೂ ನಾನು ಎಣಿಸೋದು ರಾಜಕೀಯ ಒತ್ತಡ, ಆ ಪ್ರತಿಭೆ ಇದ್ದರೂ ಕೂಡ ಬೇಕಾಗ್ತದೆ ಅಂತ ನಾನು ಆ ರಾಮಾನಂದ ಇದನ್ನು ನಾವು ಕಳೆದ ಗಂಟೆಗೆ ಒಂದು ಗಂಟೆ ಕೂಡ ಬೆಂಗಳೂರಿಗೆ ಫೋನ್ ಮೂಲಕ ಅವರ ಆಯ್ಕೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಿತ್ತು. ಅಂತ ಒಂದು ಕಂಡೀಷನ್ ಇತ್ತು ಅವರ ಆಯ್ಕೆಗಳಿಗೆ. ಏನೋ ಕುಂದಾಪುರ ನಮ್ಮೆಲ್ಲರ ಅದೃಷ್ಟ, ಈ ವಾಲಿಬಾಲ್ ಕುಂದಾಪುರ ಫ್ರೆಂಡ್ಸ್ ಸದಸ್ಯರ ಅದೃಷ್ಟ ಅವರು ಆಯ್ಕೆ ಆಗಿದ್ದಾರೆ, ಕುಂದಾಪುರಕ್ಕೆ ಹೆಸರು ತಂದಿದ್ದಾರೆ. ಆ ಯುವಕರಿಗೂ ಹಾಗೂ ನಮ್ಮ ಆ ತಂಡದ ಸರ್ವ ಸದಸ್ಯರಿಗೆ ನಾವು ಕುಂದಾಪುರದ ಮಹಾಜನತೆ ಅಭಿನಂದಿಸಲೇಬೇಕಾಗ್ತದೆ. ಹಾಗೆ ಈ ಕುಂದಾಪುರ ಫ್ರೆಂಡ್ಸ್ ಅವರು ಬರೀ ವಾಲಿಬಾಲ್ ಅಲ್ಲದೆ ಸಾರ್ವಜನಿಕ ಸೇವೆ ಕೂಡ ನಮ್ಮ ಹಸ್ತವನ್ನು ಚಾಚಿದ್ದಾರೆ. ಅವರು ದಸರಾ ಕ್ರೀಡಾ ಕೂಡ ಮಾಡಿ ಕುಂದಾಪುರದ ಮಕ್ಕಳ ಒಂದು ಬಹಳ ಒಂದು ಉತ್ತಮ ಕ್ರೀಡೆಯನ್ನು ಕೂಡ ಮನೋರಂಜನೆಯಾಗಿ ಮಾಡುತ್ತಿದ್ದಾರೆ. ಅದನ್ನು ಕೂಡ ನಾವು ಈ ಯುವಕರನ್ನು ನೋಡಿ ಬಹಳ ಆನಂದಿಸಬೇಕಾದಂತಹ ವಿಷಯ. ಹಾಗೆ ನಾವು ಇಲ್ಲಿ ಭಾಗವಹಿಸುವಂತಹ ತಂಡ ಎಲ್ಲರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ರೀಡಾ ಸ್ಫೂರ್ತಿಯಲ್ಲಿ ನಾವು ಈ ಟೂರ್ನಿಯಲ್ಲಿ ಯಶಸ್ವಿಗೊಳಿಸಬೇಕಂತ ನಾನು ಭಾಗವಹಿಸುವ ಎಲ್ಲ ತಂಡದವರಿಗೂ ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಹಾಗೆ ಮತ್ತೇನು ಹೆಚ್ಚು ಮಾತನಾಡಲು ಬಯಸುವುದಿಲ್ಲ. ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ. ವಿನಂತಿಸುತ್ತಾ ಸತತವಾಗಿ ಲಕ್ಷ್ಮೀನಾರಾಯಣರವರು ಸರ್ವಿಸ್ ಅನ್ನ ಪಾಸ್ ಮಾಡುವಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ತನ್ಮೂಲಕ ಇದೀಗ ರಾಜೀವ್ ಕೋಟ್ಯಾನ್ರವರು ಯುವ ಉದ್ಯಮಿ ರಾಜೀವ್ ಕೋಟ್ಯಾನ್ ಅತ್ಯುತ್ತಮವಾದ ಸರ್ವಿಸ್ ಆದರೆ ಅಂಗಣದ ಹೊರಭಾಗದಲ್ಲಿ ತನ್ಮೂಲಕ ಈ ಪಂದ್ಯಾಕೂಟಕ್ಕೆ ಉದ್ಘಾಟನೆಯ ಚಾಲನೆಯನ್ನು ನೀಡಿದ್ದಾರೆ ಹಿರಿಯ ಉದ್ಯಮಿಯಾದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ್, ಯುವ ರಾಜಕೀಯ ನಾಯಕರಾಗಿರುವಂತಹ ರಾಜೀವ್ ಕೋಟ್ಯಾನ್, ಇನ್ನೊಬ್ಬ ಯುವ ಉದ್ಯಮಿ ಪೃಥ್ವಿರಾಜ್ ಜೈನ್ ಉದ್ಘಾಟನೆಯನ್ನ ಮಾಡುವುದರ ಮುಖೇನ ಪಂದ್ಯಾಕೂಟಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದೀರಿ. ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನ ಧನ್ಯವಾದವನ್ನ ಸಲ್ಲಿಸುತ್ತಾ ಇದೀಗ ಪೃಥ್ವಿರಾಜ್ ಜೈನ್ ಅವರು ಸರ್ವಿಸ್ ಅನ್ನ ಬಲೆಯ ಸ್ಪರ್ಶದ ಮುಖೇನ ಕೈ ಚೆಲ್ಲಿದ್ದಾರೆ. ಮತ್ತೊಮ್ಮೆ ವಿಫಲತೆಯನ್ನು ಕಂಡುಕೊಳ್ಳುವುದರ ಮೂಲಕ ಹಿರಿಯ ಉದ್ಯಮಿಗಳ ಕ್ರೀಡಾಪಟುಗಳ ಸಮ್ಮಿಲನ ಈ ಒಂದು ಬೋರ್ಡ್ ಹೈಸ್ಕೂಲ್ ಮೈದಾನದಲ್ಲಿ ಕುಂದಾಪುರ ಫ್ರೆಂಡ್ಸ್ ವಾಲಿಬಾಲ್ ಸಂಸ್ಥೆ ಅತಿಥಿಗಳನ್ನ ವೇದಿಕೆಗೆ ಮತ್ತೊಮ್ಮೆ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಿದ್ದೇವೆ. ಧನ್ಯವಾದ. ಕಾರ್ಯಕ್ರಮ ಇನ್ನೊಬ್ಬರಿಗೆ ಅತಿಥಿಯಾಗಿ ಆಗಮಿಸಿದಂತ ಶ್ರೀ ದೀಪಕ್ ಗೊಂಸಾಲ್ಸ್ ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೂ ಈ ಪಂದ್ಯಾಟ ನಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ದಾನಿಗಳು, ಇವರೆಲ್ಲರಿಗೂ ನಮ್ಮ ವಂದನೆಗಳು. ಹಾಗೂ ಈ ಮೈದಾನವನ್ನು ನೀಡಿ ನಮಗೆ ಸತತ ಪ್ರೋತ್ಸಾಹ ನೀಡುತ್ತಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅನಂತ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ನೆರವು ನೀಡಿದ ಸರ್ವರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ವಿನಂತಿಸಿಕೊಂಡಿದ್ದೇವೆ. ಅವರೊಂದಿಗೆ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ತೀರ್ಪುಗಾರ ಶ್ರೀಯುತ ಅಣ್ಣಾಮಲೈ
ವಾಲಿಬಾಲ್ ಪ್ರೇಮಿಗಳು ಕರತಾಳದ ಮೂಲಕ ಆಟಗಾರರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಂಡಿದ್ದೇವೆ. ಹಿರಿಯ ಉದ್ಯಮಿ, ಸ್ವತಃ ಕ್ರೀಡಾಪಟು, ಹುಡುಗ, ರಾಜಕೀಯ ನೇತಾರ ಶ್ರೀಯುತ ಲಕ್ಷ್ಮೀನಾರಾಯಣರವರ ನೇತೃತ್ವದಲ್ಲಿ ಆಟಗಾರರನ್ನ ಅಭಿನಂದಿಸುವಲ್ಲಿ ಶ್ರೀಯುತ ರಾಜೀವ್ ಕೋಟ್ಯಾನ್, ಗೋವಿಂದ ಶೇರಿಗಾರ್, ಚಂದ್ರಶೇಖರ್ ಶೇರಿಗಾರ್ ಹಾಗೂ ರಾಮಕೃಷ್ಣ ಶೇರಿಗಾರ್. ಧನ್ಯವಾದಗಳು ಅತಿಥಿಗಳಿಗೆ. ಥ್ಯಾಂಕ್ ಯು ಸರ್. ಇದೀಗ ಪಂದ್ಯಕೂಟವನ್ನ ಕೆಲವು ಕ್ಷಣಗಳಲ್ಲಿ ಮುಂದುವರಿಸಲಿಕ್ಕಿದ್ದೇವೆ. ಬ್ಲಾಕಿಂಗ್, ರೊಟೇಷನ್ ಇವುಗಳು ಮುಖ್ಯವಾಗಿ ಕಂಡುಬರುತ್ತದೆ. ಸರ್ವಿಸ್ ವಿಭಾಗದಲ್ಲಿ ಬೆಂಗಳೂರು ತಂಡ ತಪ್ಪನ್ನ ಕಂಡುಕೊಂಡಿದ್ದಾರೆ. ತೀರ್ಪುಗಾರರು ಫಸ್ಟ್ ಪಾಸ್ನಲ್ಲಿ ಕೊಂಚ ಮಟ್ಟದ ವೈಫಲ್ಯ. ಥೋಮಸ್ ಮಹೇಶ್ ತನ್ಮೂಲಕ ಯಶಸ್ವಿ ಹೊಡೆತ. ಭರ್ಜರಿ ಹೊಡೆತಕ್ಕೆ ಕೊಂಚ ಮಟ್ಟದ ವೈಫಲ್ಯ. ಒಂದು ಅಂಕವನ್ನು ಸಂದರ್ಶಿಸಿಕೊಂಡಿದ್ದಾರೆ. 4 ಮರಳಿ ಸರ್ವಿಸ್ ಸೂರ್ಯನಿಂದ ತನ್ನ ಪಂದ್ಯಾಟಕ್ಕೆ ಅಳವಡಿಸುವುದರ ಮುಖೇನ 9-5 ಮುನ್ನಡೆಯಲ್ಲಿ ಸೂರ್ಯನ ತಂಡ 9-5 ಸರ್ವಿಸ್ ವಿಭಾಗದಲ್ಲಿ. ಭರ್ಜರಿ ಹೊಡೆತ ನೀಲಕಾಯದ ಆಟಗಾರರಿಂದ. ಪಂದ್ಯಾಕೂಟವನ್ನು ವೀಕ್ಷಿಸಿ ನಿರ್ಗಮಿಸುತ್ತಿದ್ದಾರೆ. ಎಂಟು 9 8-9 ಸರ್ವಿಸ್ನಲ್ಲಿ ಬೆಂಗಳೂರು ತಂಡ. ಅತ್ಯುತ್ತಮವಾದ ಪಾಸಿಂಗ್ ರಮೇಶ್ ರವರಿಂದ. ಭರ್ಜರಿ ಹೊಡೆತ. ಟಚ್ ಆಡಿನ ಚಾಲಕ ಎಲ್ಲಿಯೂ ಸಹ ಅವರನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಿದ್ದಾರೆ. ಅತ್ಯುತ್ತಮವಾದ ಪಾಸಿಂಗ್, ಉತ್ತಮವಾದ ಚಾಣಾಕ್ಷತನವಾದ ಪ್ರದರ್ಶನ ಬೆಂಗಳೂರು. 15-17 ಪಂಚಮಟ್ಟದ ಹೋರಾಟ. ಮತ್ತೊಮ್ಮೆ ಥೋಮಸ್ ರವರಿಂದ ಹೊಡೆತಕ್ಕೆ ಪ್ರತಿ ಹೊಡೆತ.
ನೀಲಕಾಯದ ಆಟಗಾರರಿಂದ ಅತ್ಯುತ್ತಮವಾದ ಆಟಗಾರಿಕೆ. ಅಂಕವನ್ನು ಕಸಿದುಕೊಂಡಿದ್ದಾರೆ. ಭರ್ಜರಿ ಹೊಡೆತಕ್ಕೆ ಬಲವಾದ ತಡೆ ಚೀನಾದ ಮನಗೋಡೆಯಾಗಿ ಅಂಕನ್ನು ಹೊಂದಾಣಿಕೆಯ ವೈಫಲ್ಯ ಒಂದು ಅಂಕಗಳಿಗೆ 21-19 21-19 ಥೋಮಸ್ ಸೂರ್ಯತೆ ಪರವಾಗಿ ಭರ್ಜರಿ ಹೊಡೆತಕ್ಕೆ ತಪ್ಪನ್ನು ಕಂಡುಕೊಂಡಿದ್ದಾರೆ. 21-22 ಮತ್ತೊಮ್ಮೆ ತಡೆಯಿಂದ ಸೀಳಿಕೊಂಡಂತ ಚೆಂಡು ನೆಲವನ್ನು ಮುತ್ತಿಕ್ಕುವುದರ ಮುಖೇನ ಒಂದು ಅಂಕವನ್ನು ಕಸಿದುಕೊಳ್ಳುವಲ್ಲಿ ಸಫಲತೆ. 23-21 23-21 ಸ್ಪಷ್ಟ. 24-21 24-21 25 ಅಂಕಗಳ ಒಂದು ಸೆಟ್ ಅನ್ನು 22-24 ಸರ್ವಿಸ್ನಲ್ಲಿ ಬೆಂಗಳೂರು ತಂಡ 22-24 ಥ್ಯಾಂಕ್ ಯು ಸರ್. ಅಭಿನಂದನೆಗಳು ಸೂರ್ಯ ತಂಡದ ಪರವಾಗಿ. ಪಂದ್ಯಾಕೂಟವನ್ನ ವೀಕ್ಷಿಸಿ ನಿರ್ಗಮಿಸುತ್ತಿದ್ದಾರೆ. ಅತಿಥಿ ಅಭ್ಯಾಗತರಿಗೆ ಶುಭ ವಿದಾಯವನ್ನ ಸಲ್ಲಿಸುತ್ತಿದ್ದೇವೆ ಹಾಗೂ ಆಗಮಿಸಿದ ಎಲ್ಲಾ ತಂಡಗಳು ತಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದೈಹಿಕ ಶಿಕ್ಷಕ ಶ್ರೀಯುತ ಗಣಪತಿ ಶೆಟ್ಟಿಯವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸಂಸ್ಥೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ ಶ್ರೀಯುತ ಗಣಪತಿ ಶೆಟ್ಟಿ. ಅದೇ ರೀತಿ ಅಶೋಕ ಫ್ರೆಂಡ್ಸ್ನ ಶಾನುಭಾಗ್ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪಂದ್ಯಾಕೂಟದ ಆರಂಭ 1-2 ಹಿನ್ನಡೆಯಲ್ಲಿ ಸೂರಿಗೆ ಸಮಫಲದಲ್ಲಿ ಸರ್ವಿಸ್ನಲ್ಲಿ ಪ್ರೇಕ್ಷಕರು ಕರತಾರದ ಮೂಲಕ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನೆಲವನ್ನು ಆಧರಿಸಿದ ಚೆಂಡು ಅಂಕವನ್ನು ರಚಿಸಿಕೊಳ್ಳುವಲ್ಲಿ ಸಫಲತೆಯನ್ನು
9-8 ಅಲ್ಲಿಗೆ ಮತ್ತೆ ಒಂದು ಅಂಕದ ಗಳಿಕೆ 10-8 10-8. ಅಸಂಖ್ಯಾತ ಸಂಖ್ಯೆಯಲ್ಲಿ ಪ್ರೇಕ್ಷಕ ಬಂಧುಗಳು ಈಗಾಗಲೇ ಪ್ರಥಮ ಪಂದ್ಯದಲ್ಲಿ ಶಿವಮೊಗ್ಗ ತಂಡವನ್ನು ಮಣಿಸಿ ಸೂರ್ಯ ತಂಡ ಲೀಗ್ ಹಂತವನ್ನು ತಲುಪಿರುತ್ತದೆ. ಭಾರತದ ಪರವಾಗಿ 8-7 9-7 9-8
ಇದೀಗ ಆಟ ಪ್ರಾರಂಭವನ್ನು ಕಾಣ್ತಾ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಹೊಡೆತ, ಚೆಂಡು ನೇರವಾಗಿ ಅಂಕಣದ ಹೊರಭಾಗದಲ್ಲಿ ಚಲಿಸಿದ್ರು ಕೂಡ ಸ್ಪರ್ಶ ಹೊಡೆತ ಅನ್ನುವಂತ ಸೂಚನೆ ನಿರ್ಣಾಯಕರಿಂದ. 1-0. ಅತ್ಯುತ್ತಮವಾಗಿರ್ತಕ್ಕಂಥ ಹೊಡೆತ ತಮ್ಮ ಕಾಲಿನ ಮೂಲಕ ಪಡ್ಕೊಳ್ಳೋದಾದ ತೀರ್ಮಾನಕಾರಕರಿಂದ ತಪ್ಪನ್ನ ಎಸಗಿದ್ರಿ ಅನ್ನುವಂತ ಸೂಚನೆ. ಮತ್ತೆ ಒಂದಂಕದ ಮುನ್ನಡೆ ಕೂಡ ಕಾಣ್ತಾ ಇದೆ. 2-0 ಬೆಂಗಳೂರು ತಂಡ 2-0 ಅಂಕದೊಂದಿಗೆ ಸರ್ವಿಸ್ನಲ್ಲಿ. ಮತ್ತೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಹೊಡೆತ ಮಂಗಳೂರು ತಂಡದ ಆಟಗಾರರಿಂದ. ಉತ್ತಮವಾಗಿರ್ತಕ್ಕಂಥ ಒಂದು ಹೊಡೆತ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಹೊಡೆತ ಆದ್ರೂ ಕೂಡ ಚೆಂಡಿಗೆ ಬಹಳಷ್ಟು ಬಲಿಷ್ಠವಾದ ಹೊಡೆತವನ್ನು ನೀಡಿದ್ರು. ನೇರವಾಗಿ ಅಂಕಣದ ಹೊರಕ್ಕೆ ಮರಳಿ ಒಂದಂಕದ ಹೆಚ್ಚಳ ಕೂಡ ಕಾಣ್ತಾ ಇದೆ ಬೆಂಗಳೂರು ತಂಡ. 3-0 ಮುನ್ನಡೆಯೊಂದಿಗೆ ಬೆಂಗಳೂರು ತಂಡ. ಅತ್ಯುತ್ತಮವಾಗಿರ್ತಕ್ಕಂಥ ಹೊಡೆತ ಮತ್ತೆ ಉತ್ತಮವಾಗಿರ್ತಕ್ಕಂಥ ಒಂದು ತಡೆಗೋಡೆ ಅಂತ ಹೇಳಬಹುದು ಬೆಂಗಳೂರು ತಂಡದ 6ನೇ ಕ್ರಮಾಂಕದ ನೀಳಕಾಯದ ಆಟಗಾರರಿಂದ. ಮತ್ತೆ ಒಂದಂಕದ ಮುನ್ನಡೆ ಕೂಡ ಕಾಣ್ತಾ ಇದೆ ಬೆಂಗಳೂರಿನ ತಂಡ 4-0 ಮುನ್ನಡೆಯೊಂದಿಗೆ. ಮತ್ತೆ ಸರ್ವಿಸ್ನಲ್ಲಿ ಬೆಂಗಳೂರು ಬಾಯ್ಸ್ ತಂಡ. ಉತ್ತಮವಾಗಿರ್ತಕ್ಕಂಥ ಒಂದು ಆಟ. ಇದನ್ಮಧ್ಯೆ ಸುಂದರವಾಗಿರ್ತಕ್ಕಂಥ ಒಂದು ಹೊಡೆತ, ಚೆಂಡು ಬೆಂಗಳೂರು ಬಾಯ್ಸ್ ತಂಡ ಈ ಬಾರಿ ಸರ್ವಿಸ್ನಲ್ಲಿ ಎಡವಿಕೆಯನ್ನು ಕಂಡು ಒಂದಂಕವನ್ನ ಮಂಗಳೂರು ತಂಡಕ್ಕೆ ನೀಡಿದ್ರು. ಮತ್ತೆ ಸರ್ವಿಸ್ನಲ್ಲಿ 3ನೇ ಕ್ರಮಾಂಕದ ಆಟಗಾರ ಮಂಗಳೂರಿನ. ತನ್ನ ತಪ್ಪನ್ನ ಎಸಗಿದ್ರಿ ಅನ್ನುವಂತ ಸೂಚನೆ ನಿರ್ಣಾಯಕರಿಂದ. ಮತ್ತೆ ಒಂದಂಕದ ಮುನ್ನಡೆಯನ್ನು ಕಾಣ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಒಂದು ಹೊಡೆತ ಎಡಗೈ ಆಟಗಾರ ಮುಖ್ಯವಾಗಿ ಬಂದಿತ್ತು. ಮತ್ತೆ ಮರಳಿ ಸರ್ವಿಸ್ ಅನ್ನ ಪಡ್ಕೊಂಡಿದೆ ಬೆಂಗಳೂರು ಬಾಯ್ಸ್ ತಂಡ. ಒಂದಂಕದ ಮುನ್ನಡೆ ಕೂಡ ಕಾಣ್ತಾ ಇದೆ. 7-2 ಮುನ್ನಡೆಯೊಂದಿಗೆ ಬೆಂಗಳೂರು ತಂಡ. ಉತ್ತಮವಾಗಿರ್ತಕ್ಕಂಥ ಒಂದು ವಂಚನೆ ಆಟ. ತನ್ಮಧ್ಯೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಹೊಡೆತ, ಬಲಿಷ್ಠ ಹೊಡೆತಕ್ಕೆ ಮರಳಿ ಸರ್ವಿಸ್ ಅನ್ನ ಪಡೆಯುವುದರಲ್ಲಿ ಯಶಸ್ಸನ್ನ ಕಂಡಿದ್ರು ಬೆಂಗಳೂರಿನ ಆಟಗಾರರು. ಉತ್ತಮವಾಗಿರ್ತಕ್ಕಂಥ ಒಂದು ಆಟ. ಮತ್ತೆ ಬಲಿಷ್ಠವಾದ ಹೊಡೆತವನ್ನು ನೀಡಿದ್ರು. ಸತತವಾಗಿ 3 ಹೊಡೆತವನ್ನ 4ನೇ ಕ್ರಮಾಂಕದ ಆಟಗಾರ ನೀಡಿದ್ರು. ಈ ಹಿಂದೆ ಹೊಡೆದಂತ 3 ಹೊಡೆತಗಳು ಕೂಡ ಅಂಕಣದ ಹೊರಭಾಗದಲ್ಲಿ ಚಲಿಸಿತ್ತು. ಮರಳಿ ಸರ್ವಿಸ್ ಅನ್ನ ಪಡೆಯುವುದರಲ್ಲಿ ಬೆಂಗಳೂರು ತಂಡ ಯಶಸ್ಸಿನತ್ತ. 9-3 ಉತ್ತಮವಾಗಿರ್ತಕ್ಕಂಥ ಹೊಡೆತ, ಬಲೆಯ ಸ್ಪರ್ಶ ಅನ್ನುವಂತ ತೀರ್ಪುಗಾರರಿಂದ. ಮತ್ತೆ ಒಂದಂಕದ ಮುನ್ನಡೆ ಕಾಣ್ತಾ ಇದೆ ಬೆಂಗಳೂರು ಬಾಯ್ಸ್ ತಂಡ. 10-3 ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಒಂದು ಡಿಫೆನ್ಸ್ ಅಂದ್ರೂ ಕೂಡ ಹೇಳ್ಬೋದು. ಉತ್ತಮವಾಗಿರ್ತಕ್ಕಂಥ ಸುಂದರ, ಯಾವುದೇ ಆಟಗಾರರು ಇಲ್ಲದಿರ್ತಕ್ಕಂಥ ಒಂದು ಆಟಗಾರ. ಮತ್ತೆ ಸರ್ವಿಸ್ ಅನ್ನ ಬೆಂಗಳೂರು ತಂಡ ಆಟಗಾರ ಮಾಡಿಕೊಂಡಿದ್ದು. 15-3 ಉತ್ತಮವಾಗಿರ್ತಕ್ಕಂಥ ಹೊಡೆತ. 4ನೇ ಕ್ರಮಾಂಕದ ಆಟಗಾರ ಈ ಬಾರಿ ತನ್ನ ಹೊಡೆತಗಾರಿಕೆಯಲ್ಲಿ ಯಶಸ್ಸನ್ನ ಕಂಡಿದ್ದು. ಮರಳಿ ಸರ್ವಿಸ್ ಅನ್ನ ತಮ್ಮ ತಂಡಕ್ಕೆ ಪಡ್ಕೊಂಡಿದ್ದು. 4-15 ವಿಜಯದೊಂದಿಗೆ ಮಂಗಳೂರು ತಂಡ. ಉತ್ತಮವಾಗಿರ್ತಕ್ಕಂಥ ಒಂದು ಹೊಡೆತದ ಮುಖ್ಯವಾಗಿ 11ನೇ ಕ್ರಮಾಂಕದ ಆಟದ ಉತ್ತಮವಾಗಿರ್ತಕ್ಕಂಥ ಒಂದು ಆಟ. ಬಲೆಯ ಸ್ಪರ್ಶ ಅನ್ನುವಂಥ ಸೂಚನೆ ನಿರ್ಣಾಯಕರಿಂದ. ಮರಳಿ ಸರ್ವಿಸ್ ಅನ್ನು ಗಳಿಸುವುದರಲ್ಲಿ ಮಂಗಳೂರು ತಂಡ ಯಶಸ್ಸನ್ನು ಕಂಡಿದೆ. 9-19 ಹಿನ್ನಡೆಯೊಂದಿಗೆ. ಇದಲ್ಲದೆ ಸರ್ವಿಸ್ನ ಚೆಂಡನ್ನು ಪಡೆಯುವುದರಲ್ಲಿ ವಿಫಲರಾಗಿರುವ ಬೆಂಗಳೂರಿನ ಆಟಗಾರ ಮರಳಿ ಒಂದಂಕದ ಹಿನ್ನಡೆ
ಎಂದು ನೇರವಾಗಿ ಅಂಕಣವಾಗಿ ಸೂರ್ಯ ತಂಡ ಒಂದಂಕದ ಮುಂದಡಿಯೊಂದಿಗೆ 1-0. ಉತ್ತಮವಾಗಿರ್ತಕ್ಕಂಥ ಒಂದು ವಿಜ್ಞಾನವಾಗಿ ಮತ್ತು ಮಲ್ಪೆ ತಂಡದ ಪರವಾಗಿ ಮರಳಿ ಸರ್ವಿಸ್ ಅನ್ನು ಗಳಿಸುವುದರಲ್ಲಿ ಮಲ್ಪೆ ಯಶಸ್ಸನ್ನು ಕಂಡುಕೊಂಡಿದೆ. ಒಂದು ಸಮಬಲದ ಹೋರಾಟದೊಂದಿಗೆ ಇದಲ್ಲದೆ ಬಲಿಷ್ಠವಾದ ಹೊರಟ ಬಂದಿದೆ ಸೂರ್ಯ ತಂಡದ 8ನೇ ಕ್ರಮಾಂಕದ ಆಟಗಾರ ಮರಳಿ ಸರ್ವಿಸ್ ಅನ್ನು ಗಳಿಸುವುದರಲ್ಲಿ ಮಲ್ಪೆ ಯಶಸ್ಸಿನತ್ತ ಒಂದಂಕದ ಮುಂದೆ 2-1 ಮುನ್ನಡೆಯೊಂದಿಗೆ ಮಲ್ಪೆ ತಂಡ ಉತ್ತಮವಾಗಿರ್ತಕ್ಕಂಥ ರಮಾನಂದ ಮುಖ್ಯವಾಗಿ ಮತ್ತೆ ಮರಳಿ ಮರಳಿ ಸರ್ವಿಸ್ ಅನ್ನು ಕಲಿಸುವುದರಲ್ಲಿ ಸೂರ್ಯ ತಂಡ ಯಶಸ್ಸನ್ನು ಕಂಡಿದೆ. ಮರಳಿ ಸರ್ವಿಸ್ ಅನ್ನು ಗಳಿಸುವುದಿದೆ ಮಲ್ಪೆ ಸರ್ವಿಸ್ ನಲ್ಲಿ ನಾವು ಹೇಗೆ 3 ಅಂಕಣದ ಹೊರಕ್ಕೆ ಮರಳಿ ಸರ್ವಿಸ್ ಅನ್ನು ಗಳಿಸಿದೆ ಸೂರ್ಯ ತಂಡ 3-4 ಸರ್ವಿಸ್ ನಲ್ಲಿ ಸೂರ್ಯ ಉತ್ತಮವಾದ ಹೊಡೆತ ಬಳ್ಳಾರಿ ಮುಖ್ಯವಾಗಿ ತನ್ಮಧ್ಯೆ ಮರಳಿ ಸರ್ವಿಸ್ ಅನ್ನ ಸೂರ್ಯ ತಂಡ ತನ್ನದಾಗಿಸಿಕೊಂಡಿದೆ. 4-4 ಸಮಬಲದ ಹೋರಾಟದೊಂದಿಗೆ 2 ತಂಡ ಬಹಳಷ್ಟು ಬಲಿಷ್ಠವಾದ ತಂಡ ಸಮಬಲದ ಹೋರಾಟವನ್ನು ನೀಡುತ್ತದೆ. ಉತ್ತಮವಾದ ಒಂದು ಡ್ರಾಪ್ ಅಂತ ಹೇಳಬಹುದು. ಇಬ್ರಾಹಿಂ ಅವರು ಮುಖ್ಯವಾಗಿ ಈ ಹಿಂದೆ ಕೂಡ ಒಂದು ಅಂಕವನ್ನು ಗಳಿಸಿಕೊಂಡಿದ್ರು. ಮರಳಿ ಒಂದು ಅಂಕದ ಸೇರ್ಪಡೆಗೊಳ್ತಾ ಇದೆ ಮಲ್ಪೆ ತಂಡಕ್ಕೆ. ಸರ್ವಿಸ್ ನಲ್ಲಿ ಬಾಲ 5-4 ಉತ್ತಮವಾದ ಒಂದು ತಡೆಗೋಡೆ. ಮತ್ತೆ ಯಶಸ್ಸಿನತ್ತ 11ನೇ ಕ್ರಮಾಂಕದ ಆಟಗಾರ ಮಲ್ಪೆ ತಂಡದ ಪರವಾಗಿ ಸರ್ವಿಸ್ ನಲ್ಲಿ ರಮಾನಂದ ಬಾಲ 6-4 ಉತ್ತಮವಾದ ಹೊಡೆತ. ಬಲೆಯ ಸ್ಪರ್ಶ ಅನ್ನುವಂತ ತೀರ್ಮಾನ. ಮರಳಿ ಸರ್ವಿಸ್ ಅನ್ನ ಸೂರ್ಯ ತಂಡ ಗಳಿಸಿಕೊಂಡಿದೆ. ಸೂರ್ಯ ಪರವಾಗಿ ರಾಜ್ಯ ಮಟ್ಟದ ಆಟಗಾರ ಥಾಮಸ್ ಅವರಿಂದ ಉತ್ತಮವಾದ ತರಗತಿ ಮಲ್ಪೆ ತಂಡದ ಪರವಾಗಿ ರಿಜ್ವಾನ್ ಅವರು ಮುಖ್ಯವಾಗಿ ಮತ್ತೆ ಉತ್ತಮವಾಗಿರ್ತಕ್ಕಂಥ ಉತ್ತಮ ಆಟ ನಡೀತಾ ಇದೆ ಅಂಕಣ ಮಧ್ಯಭಾಗದಲ್ಲಿ. ತನ್ನದೇ ಅರುಣ್ ಅವರಿಂದ ಒಂದು ಹೊಡೆತ ಚಿಕ್ಕ ಅಂಕಣದ ನೇರ ಹೊರಕ್ಕೆ. ಆ ಒಂದು ಪಂದ್ಯದಲ್ಲಿ ವಿಫಲತೆ ಕೂಡ ಕಂಡಿದ್ರು ಅರುಣ್. ಮತ್ತೆ ಸರ್ವಿಸ್ ನಲ್ಲಿ ಸೂರ್ಯ 17-15 ಮುನ್ನಡೆಯಿದೆ. ಆ ಒಂದು ಚೇಂಜಿನಿಂದ ಮರಳಿ ಸರ್ವಿಸ್ ಅನ್ನ ಬಾಲವನ್ನು ಗಳಿಸಿಕೊಂಡಿದ್ರು ಮಲ್ಪೆ ತಂಡದ ಪರವಾಗಿ 16-17. ಕರ್ನಾಟಕ ಯೂತ್ ತಂಡದ ಆಟಗಾರ ರಮಾನಂದ ಬಾಲ ತನ್ಮಧ್ಯೆ ಆ ಒಂದು ಚೆಂಡನ್ನು ಗಳಿಸುವುದರಲ್ಲಿ ಸಫಲರಾಗಿಲ್ಲ. ಆಟಗಾರ ಅಡೆತವನ್ನು ನೇರವಾಗಿ ಅಂಕಣ ಹೊರಗೆ ಹಾಕಿದ್ದು ಮರಳಿ ಸಮಬಲದ ಹೋರಾಟದಲ್ಲಿ ಸೂರ್ಯ ಹಾಗೂ ಮಲ್ಪೆ ತಂಡ ಸರ್ವಿಸ್ ನಲ್ಲಿ ವಿಜಯಗೊಂಡ. ಉತ್ತಮ ತರಗತಿ ಮಲ್ಪೆ ತಂಡದ ಪರವಾಗಿ ಉತ್ತಮ ಎಡವಿಕೆಯನ್ನು ಕಾಣಬೇಕು. ಮರಳಿ ಸರ್ವಿಸ್ ಅನ್ನು ಗಳಿಸುವುದರಲ್ಲಿ ಸೂರ್ಯ ತಂಡ ಯಶಸ್ಸಿನತ್ತ ಕಾಣ್ತಾ ಇದೆ. ಸರ್ವಿಸ್ ನಲ್ಲಿ ಮಹೇಶ್ ಸೂರ್ಯ ಪರವಾಗಿ 19-15 ಉತ್ತಮ ಆಟ.
ತೀರ್ಮಾನ ನಿರ್ಣಾಯಕರಿಂದ 19-20. ಉತ್ತಮ ಆಡಳಿತ ಕುಮಾರಸ್ವಾಮಿ ಅವರಿಂದ ಬೆಂಗಳೂರು ಬಾಯ್ಸ್ ತಂಡದ ಪರವಾಗಿ ರಕ್ಷಣೆಯಲ್ಲಿ ವಿಫಲತೆ ಮಲ್ಪೆ ತಂಡದಿಂದ ಅಂಕ ಬೆಂಗಳೂರು ಬಾಯ್ಸ್. ಹೊಡೆದ ಬಲೆಗೆ ಅಂಕ 3-0 3 ಲಾವ್. ರಕ್ಷಣೆಯಲ್ಲಿ ಕೊಂಚ ವಿಫಲರಾಗ್ತಾ ಇದ್ದಾರೆ ಮಲ್ಪೆ ತಂಡದವರು. ಕುಮಾರಸ್ವಾಮಿ ಯೋಜನೆ ಸಫಲ. ತಾವೇ ಸ್ವತಃ ಸರ್ವಿಸ್ನಲ್ಲಿ ಸ್ಪರ್ಶ ಕುಮಾರಸ್ವಾಮಿ ಅವರಿಂದ 14-23. ಕುಮಾರಸ್ವಾಮಿ ಅವರ ಹೊಡೆತ ಮಲ್ಪೆಯವರ ಕೆಲಸಕ್ಕೆ ಅಂಕ ಮಲ್ಪೆ ತಂಡಕ್ಕೆ 15-23. ಸರಿಬಾಳ ಚಾಣಾಕ್ಷತೆ ಆಟ ಲಾರೆನ್ಸ್ ಅವರಿಂದ. ಲಾರೆನ್ಸ್ ಹಾಗೂ ಜಾನೆ ಅಣ್ಣ ತಮ್ಮಂದಿರು. ಸರ್ವಿಸಲ್ಲಿ ಲಾರೆನ್ಸ್ ವಿಫಲತೆ. ಅಂಕ ಮಲ್ಪೆ ತಂಡಕ್ಕೆ 16-14. ಸರ್ವಿಸಲ್ಲಿ ವಿಜಯ್. ಬಲೆ ಸ್ಪರ್ಶ ಮಲ್ಪೆ ತಂಡದವರಿಂದ ತಮ್ಮ ಕಾರ್ಯವನ್ನು ಸುಲಭವಾಗಿ ನಿರ್ವಹಿಸ್ತಾ ಇದ್ದಾರೆ. ಎರಡನೇ ಸೆಟ್ನ ಚಾಲನೆ. ಈ ಬಾರಿ ಎಡಗೈ ಆಟಗಾರರಿಂದ ಹೊಡೆದ 1-0 ಅಂಕದ ಖಾತೆಯನ್ನ ಬಾಯ್ಸ್ ತಂಡ ತೆರೆದಿದೆ. ಸರ್ವಿಸ್ನಲ್ಲಿ ಲಾರೆನ್ಸ್. ಈ ಬಾರಿ ರಿಜ್ವಾನ್ ಅವರು ಹೊಡೆದ ಸಫಲತೆ ಕಡೆಗೆ ಕುಮಾರಸ್ವಾಮಿ ಅವರಿಂದ ಬಲೆ ಸ್ಪರ್ಶ. ಅಂಕ ಸಮಬಲದಲ್ಲಿ 1-1. ಸರ್ವಿಸ್ನಲ್ಲಿ ಗುರುಪ್ರಸಾದ್. ಆನಂದ ಅವರ ಹೊಡೆದ ತಲೆಪನ್ನ ಭೇದಿಸಿ ಎದುರಾಳಿ ಅಂಗಣಕ್ಕೆ ಬಿದ್ದಿದೆ. ಅಂಕ 2-1. ಬಾಯ್ಸ್ ತಂಡದ ಪರವಾಗಿ ಎಡಗೈ ಆಟಗಾರ
ಅಲ್ಲಿ ಜಾಗವನ್ನು ತುಳಿಸಿದ್ದಾರೆ 3-1. ತಿಳಿಸಿಕೊಂಡಿದ್ದಾರೆ. ಮಂಗಳೂರು ತಂಡದ ಆಟಗಾರರಿಂದ ಬಲಿಯ ಸ್ಪರ್ಶ ಅನ್ನುವಂಥ ಸೂಚನೆ ನಿರ್ಣಾಯಕರಿಂದ. ಮತ್ತೆ ಸರ್ವಿಸ್ನಲ್ಲಿ ಸೂರಿಂಜೆ ಚೇತನ ತಂಡ 1-0 ಮುನ್ನಡೆಯೊಂದಿಗೆ ಸರ್ವಿಸ್ನಲ್ಲಿ ಸೂರಿಂಜೆ ಉತ್ತಮವಾಗಿರ್ತಕ್ಕಂಥ ಒಂದು ಸರ್ವಿಸ್. ತನ್ಮಧ್ಯೆ ಒಂದು ಸರ್ವಿಸ್ ಅನ್ನು ಪಡೆಯುವುದರಲ್ಲಿ ಮಂಗಳೂರು ತಂಡದ 11ನೇ ಕ್ರಮಾಂಕದ ಆಟಗಾರ ವಿಫಲಗೊಂಡಿದ್ರು. ಮತ್ತೆ 1 ಅಂಕದ ಮುನ್ನಡೆಯನ್ನು ಕಾಣ್ತಾ ಇದೆ ಸೂರಿಂಜೆ ಸರ್ವಿಸ್ನಲ್ಲಿ 2-0. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಆದರೆ ಆ ಒಂದು ಚೆಂಡನ್ನು ಅಡ್ಡಾಯಿಸುವುದರಲ್ಲಿ ಸೂರಿಂಜೆ ತಂಡದ ಮಹೇಶ್ ಎಡವಿದ್ರು. ಮರಳಿ ಸರ್ವಿಸ್ ಅನ್ನು ಗಳಿಸುವುದರಲ್ಲಿ ಮಂಗಳೂರು ತಂಡ 1-2 ಹಿನ್ನಡೆಯೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಆಟ ಸೂರಿಂಜೆ ಆಟಗಾರರಿಂದ. ಮಹೇಶ್ ಅವರಿಂದ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಆಟ. ಚೇತನ ಸೂರಿಂಜೆ ಪರವಾಗಿ ಸರ್ವಿಸ್ನಲ್ಲಿ ಸೂರಿಂಜೆ ತಂಡ 3-1 ಮುನ್ನಡೆಯೊಂದಿಗೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಮಂಗಳೂರು ಪರವಾಗಿ. ಮತ್ತೆ ಜಾನ್ಮಿ ಆಟದಲ್ಲಿ ಮಹೇಶ್ ಸಫಲ ಕಂಡಿದ್ರು ಸೂರಿಂಜೆ ಪರವಾಗಿ. ಸೂರಿಂಜೆ 1 ಅಂಕದ ಹೆಚ್ಚಳದೊಂದಿಗೆ 4-1 4-1. ಉತ್ತಮವಾದ ಹೊಡೆತ ಥಾಮಸ್ ಅವರ ಮುಖ್ಯವಾಗಿ ಸೂರಿಂಜೆ ಪರವಾಗಿ. ಅತ್ಯುತ್ತಮ ರಾಜ್ಯ ಮಟ್ಟದ ಆಟಗಾರ ಥಾಮಸ್ ತಂಡಕ್ಕೆ 1 ಅಂಕದ ಗಳಿಕೆಯನ್ನು ಗಳಿಸಿದ್ರು. ಬಲಿಷ್ಠವಾದ ಹೊಡೆತ ಮುಖ್ಯವಾಗಿ 5-1. ಚೇತನ ಸೂರಿಂಜೆ ತಂಡ 5-1 ಮುನ್ನಡೆ ಕಾಣ್ತಾ ಇದೆ. ಭಾರಿ ಉತ್ತಮವಾದ ಹೊಡೆತ. ಆಟಗಾರರ ಹೊಂದಾಣಿಕೆಯ ವಿಫಲತೆಯಿಂದ ಅವರಲ್ಲಿ ಸಹ ಮಂಗಳೂರು ತಂಡ ಸರ್ವಿಸ್ ಅನ್ನು ತನ್ನದಾಯಿಸಿಕೊಂಡಿದೆ. 3-6 ಸರ್ವಿಸ್ನಲ್ಲಿ ಮಂಗಳೂರು ತಂಡದ 10ನೇ ಕ್ರಮಾಂಕದ ಆಟಗಾರ. ಇದನ್ಮಧ್ಯೆ ಬಲೆಯ ಸ್ಪರ್ಶವನ್ನ ಮಾಡಿದ್ರು. ಮರಳಿ ನೇರವಾಗಿ ಸರ್ವಿಸ್ ಅನ್ನ ಸೂರಿಂಜೆ ಚೇತನ ತಂಡ ಗಳಿಸಿಕೊಂಡಿದೆ. ಸರ್ವಿಸ್ನಲ್ಲಿ ಮಹೇಶ್ ಸೂರಿಂಜೆ ಪರವಾಗಿ 7-3 ಉತ್ತಮವಾಗಿರ್ತಕ್ಕಂಥ ಒಂದು ಜಾಣ್ಮೆಯ ಆಟದಲ್ಲಿ ಸಫಲತೆ ಕಂಡಿದ್ರು ಮಂಗಳೂರು ತಂಡದ 1ನೇ ಕ್ರಮಾಂಕದ ಆಟಗಾರ. ಸರ್ವಿಸ್ ಅನ್ನ ಗಳಿಸಿಕೊಂಡಿದ್ರು 4-7 ಸರ್ವಿಸ್ನಲ್ಲಿ ಮಂಗಳೂರು. ಉತ್ತಮವಾಗಿರ್ತಕ್ಕಂಥ ಒಂದು ಹೊಡೆತ ಸೂರಿಂಜೆ ಪರವಾಗಿ. ಮತ್ತೆ ಮಂಗಳೂರು ಪರವಾಗಿ ಬಲವಾದ ಹೊಡೆತ 4ನೇ ಕ್ರಮಾಂಕದ ಆಟಗಾರನಿಂದ. ಮರಳಿ ಸರ್ವಿಸ್ ಅನ್ನ ಗಳಿಸುವುದರಲ್ಲಿ ಕೂಡ ಸಫಲತೆ ಕಂಡಿದ್ರು. 5-7 ಹಿನ್ನಡೆಯೊಂದಿಗೆ ಸರ್ವಿಸ್ನಲ್ಲಿ ಮಂಗಳೂರು 1ನೇ ಕ್ರಮಾಂಕದ ಆಟಗಾರನಿಂದ. ಮತ್ತೆ ರಕ್ಷಣೆ ಆಟ 1ನೇ ಕ್ರಮಾಂಕದ ಆಟಗಾರನಿಂದ ಮಂಗಳೂರು ಪರವಾಗಿ. ತನ್ಮಧ್ಯೆ ಉತ್ತಮವಾಗಿರ್ತಕ್ಕಂಥ ಒಂದು ಹೊಡೆತ ಮಂಗಳೂರು ಪರವಾಗಿ 4ನೇ ಕ್ರಮಾಂಕದ ಆಟಗಾರನಿಂದ. ಮರಳಿ ಸರ್ವಿಸ್ನಲ್ಲಿ ಮಂಗಳೂರು 2-2 ಸಮಬಲದಲ್ಲಿ. ಜಾಣ್ಮೆ ಆಟದಲ್ಲಿ ಸೂರಿಂಜೆ ಉತ್ತಮವಾಗಿರ್ತಕ್ಕಂಥ ಹೊಡೆತ ಥಾಮಸ್ ಸಮೇತ ಸೂರಿಂಜೆ ಪರವಾಗಿ. ಮರಳಿ ಸರ್ವಿಸ್ ಅನ್ನ ಗಳಿಸಿಕೊಂಡಿದ್ರು ಸೂರಿಂಜೆ ಪರವಾಗಿ. ಮತ್ತೆ ಸರ್ವಿಸ್ನಲ್ಲಿ 13ನೇ ಕ್ರಮಾಂಕದ ಆಟಗಾರ 3-2. ತನ್ಮಧ್ಯೆ ಮಂಗಳೂರು ತಂಡದ ಆಟಗಾರರಿಂದ ಚೆಂಡು ಅಂಕದ ಹೊರಕ್ಕೆ ಹೊಡೆತ. ಸೂರಿಂಜೆ ತಂಡ 1 ಅಂಕವನ್ನು ಗಳಿಸಿಕೊಂಡಿದೆ 4-2. ಉತ್ತಮವಾಗಿರ್ತಕ್ಕಂಥ ಆಟ 1ನೇ ಕ್ರಮಾಂಕದ ಆಟಗಾರರಿಂದ ಮಂಗಳೂರು ಪರವಾಗಿ. ಮರಳಿ ಸರ್ವಿಸ್ ಅನ್ನು ಕೂಡ ಗಳಿಸಿಕೊಂಡಿದ್ರು
ಬಲಿಷ್ಠವಾದ ಒಂದು ಹೊಡೆತ. ಸರ್ವಿಸ್ನಲ್ಲಿ 4ನೇ ಕ್ರಮಾಂಕದ ಆಟಗಾರ ಮಂಗಳೂರು ಪರವಾಗಿ 3-4. ತನ್ಮಧ್ಯೆ ಸೂರ್ಯ ಆಟಗಾರ ಹೊಡೆತ ಚೆಂಡು ನೇರವಾಗಿ ಹೊರಕ್ಕೆ, ಯಾವುದೇ ಸ್ಪರ್ಶ ಇಲ್ಲ ಅನ್ನುವಂಥ ನಿರ್ಣಾಯಕರಿಂದ ಮರಳಿ ಒಂದು ಅಂಕವನ್ನು ಗಳಿಸುತ್ತಿದೆ ಮಂಗಳೂರು ತಂಡ. 4-4ರ ಸಮಬಲದ ಹೋರಾಟದೊಂದಿಗೆ ಮಂಗಳೂರು ಹಾಗೂ ಚೇತನ ಸೂರಿಗೆ. ತನ್ಮಧ್ಯೆ ಥಾಮಸ್ ಅವರಿಂದ ಒಂದು ವಿಫಲ ಹೊಡೆತ, ಚೇತನ ನೇರವಾಗಿ ಬಲೆಯ ಸ್ಪರ್ಶವನ್ನು ಮಾಡಿದ್ರು. ಮರಳಿ ಮಂಗಳೂರು ಒಂದಕ್ಕ ಮುನ್ನಡೆ ಕಾಣ್ತಾ ಇದೆ ದ್ವಿತೀಯ ಸೆಟ್ನಲ್ಲಿ 5-4. ಉತ್ತಮವಾದ ಹೊಡೆತ, ಸ್ಪರ್ಶ ಇಲ್ಲ ಅನ್ನುವಂಥ ನಿರ್ಣಯ. ಮರಳಿ ಸರ್ವಿಸ್ ಅನ್ನ ಗಳಿಸಿಕೊಂಡಿದೆ ಮಂಗಳೂರು ತಂಡ 6-4ರ ಮುನ್ನಡೆ. ಉತ್ತಮವಾದ ಬಲಿಷ್ಠವಾದ ಹೊಡೆತ 7-5. ಮತ್ತೆ ಮಹೇಶ್ ಜಾಣ್ಮೆ ಆಟದಲ್ಲಿ ವಿಫಲರಾದರು. ಸರ್ವಿಸ್ ಅನ್ನ ಮಂಗಳೂರು ಪಡ್ಕೊಂಡಿದೆ 8-5. ಉತ್ತಮವಾದ ತಡೆಗಡೆ ಹೋಗಿದ್ದು ಸೂರಿಗೆ. ಬಲಿಷ್ಠವಾದ ಹೊಡೆತ ಸೂರಿಗೆ ಪರವಾಗಿ ಯಾವುದೇ ಪ್ರತಿರೋಧವನ್ನು ಮಾಡಲಿಲ್ಲ ಮಂಗಳೂರು ಆಟಗಾರರು. ಮರಳಿ ಸರ್ವಿಸ್ ಅನ್ನ ಒಂದು ಹಂತದಲ್ಲಿ ಸೂರಿಗೆ ಪಡ್ಕೊಂಡಿದೆ. ಸರ್ವಿಸ್ ಅಲ್ಲಿ ಮಹೇಶ್ ಸೂರಿಗೆ ಪರವಾಗಿ 6-8. ಮತ್ತೆ ಬಲೆಯ ಸ್ಪರ್ಶ ಸೂರಿಗೆ ಆಟಗಾರರ ನಿರ್ಣಾಯಕ ಜಾಯ್ ಜೆ ಕರ್ವೇಲ್ ಅವರಿಂದ ಮರಳಿ ಸರ್ವಿಸ್ ಅನ್ನ ಮಂಗಳೂರು ತಂಡ ಗಳಿಸಿಕೊಂಡಿದೆ 9-6ರ ಮುನ್ನಡೆಯಲ್ಲಿ. ಈಗಾಗಲೇ ಪ್ರಥಮ ಸೆಟ್ನಲ್ಲಿ ಮಂಗಳೂರು ತಂಡ ಹಿನ್ನಡೆಯನ್ನು ಕಂಡುಕೊಂಡಿದೆ. ಸೂರಜ್ ತಂಡ ಸಂಗ್ರಹಿಸಿಕೊಂಡಿದೆ. ಉತ್ತಮವಾದ ಹೊಡೆತ, ಮರಳಿ ಸರ್ವಿಸ್ ಅನ್ನ ಗಳಿಸಿಕೊಂಡಿದೆ ಸೂರಿಗೆ 7-9. ಮಂಗಳೂರು ಪರವಾಗಿ 10ನೇ ಕ್ರಮಾಂಕದ ಆಟಗಾರರಿಂದ ಮತ್ತೆ ಬಲೆಯ ಸ್ಪರ್ಶ ಅನ್ನುವಂಥ ನಿರ್ಣಯ, ಗೆರೆಯನ್ನು ದಾಟಿದ್ರಿ ಅನ್ನುವಂಥ ನಿರ್ಣಾಯಕ ರಾಜ್ಯ ಮಟ್ಟದ ಶ್ರೇಷ್ಠ ನಿರ್ಣಾಯಕ ಆಗಿರ್ತಕ್ಕಂಥ ಜಾಯ್ ಜೆ ಕರ್ವೇಲ್ ಅವರಿಂದ ಮರಳಿ ಸರ್ವಿಸ್ ಅನ್ನು ಮಂಗಳೂರು ಪಡ್ಕೊಂಡಿದೆ. ದ್ವಿತೀಯ ಸೆಟ್ನಲ್ಲಿ ಮಂಗಳೂರು ಈಗಾಗಲೇ ಮುನ್ನಡೆ ಕಂಡುಕೊಳ್ತಾ ಇದೆ. ಮತ್ತೆ ಪರವಾಗಿ 23-21. ಮರಳಿ ಸರ್ವಿಸ್ ಅನ್ನ ಸೂರ್ಯನಿಗೆ ಗಳಿಸಿಕೊಂಡಿದೆ 22-23. ಮತ್ತೆ ಪ್ರಬಲವಾದ ಸ್ಪರ್ಧೆಯನ್ನು ನೀಡ್ತಾ ಇದೆ ಸೂರ್ಯ ತಂಡ 27-23. ಹಾಗೆ ಆಟಗಾರರ ಬದಲಾವಣೆ ಕೂಡ ಕಾಣ್ತಾ ಇದೆ. ಪ್ರಬಲ ಹೋರಾಟವನ್ನು ಸೂರ್ಯ ಹಾಗೂ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯೊಬ್ಬ ಹೆಮ್ಮೆಯ ಸೂಕ್ತ ಪ್ರತಿಭೆಯ ಹಿರಿಯ ವಿಭಾಗ ಮಟ್ಟದಲ್ಲಿ ಗೆಲ್ಲಿಸಿರುವ ಖ್ಯಾತಿ ಭಗವಾನ್ ದಾಸರವರಿಗೆ ಸತತ ಪರಿಶ್ರಮ, ಶಿಸ್ತು ಇವುಗಳನ್ನು ಅಳವಡಿಸಿಕೊಂಡು ಇವರು ಈಗಲೂ ಸಂಘದ ಪ್ರಮುಖ ಆಟಗಾರರಾಗಿ
ಮಿಂಚಿನ ಚಲನೆ ಬಲಶಾಲಿ ಹೊಡೆತದ ಭಗವಂತರನ್ನು ಇದೀಗ ಕುಂದಾಪುರ ಸಂಸ್ಥೆ ಸನ್ಮಾನಿಸಿ ಗೌರವಿಸುವುದು ಪ್ರಸ್ತುತವಾಗಿದೆ. ಅವರಿಗೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಬಯಸುತ್ತಾ ಸನ್ಮಾನವನ್ನ ಸ್ವೀಕರಿಸುವುದರ ಮುಖೇನ ಸ್ಮರಣಿಕೆ ಹಾಗೂ ಚಿನ್ನದ ಪದಕವನ್ನ ಶಾಲನ್ನು ಹೊದಿಸಿ ಸನ್ಮಾನಿಸಿ ಗೌರವಿಸುವ ಸಂಸ್ಥೆ ಕುಂದಾಪುರ ಫ್ರೆಂಡ್ಸ್. ಧನ್ಯವಾದಗಳು ಶ್ರೀಯುತ ಭಗವಂತ ಅವರಿಗೆ ಹಾಗೂ ಅತಿಥಿಗಳಿಗೆ. ಆಟಗಾರರನ್ನ ಅಭಿನಂದಿಸುತ್ತಾ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಹೊಸ ವರ್ಷದ ಈ ಶುಭ ಕಾರಣಕ್ಕಾಗಿ ಕುಂದಾಪುರ ಫ್ರೆಂಡ್ಸ್ ಸಂಸ್ಥೆ ಒಬ್ಬ ವಾಲಿಬಾಲ್ ಪಟುವನ್ನ ಗುರುತಿಸಿ ಅವನ ಅನುಭವವನ್ನ ಅವನ ಪ್ರತಿಭೆಯನ್ನ ಕಂಡು ಸನ್ಮಾನಿಸಿರುವುದು ಪ್ರಾಯಶಃ ಬಹಳ ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಸತತವಾಗಿ ಕಳೆದ 20 ವರ್ಷಗಳಿಂದ ನನ್ನನ್ನು ತನ್ನ ಮಂಗಳೂರು ತಂಡದ ಪರವಾಗಿ 10ನೇ ಕ್ರಮಾಂಕದ ಆಟಗಾರ ಭಗವಾನ್ ದಾಸ್ ಸರ್ವಿಸ್ ವಿಭಾಗದಲ್ಲಿ, 4ನೇ ಕ್ರಮಾಂಕದ ಆಟಗಾರ ಅಮಿತ್ ಶೆಟ್ಟಿ, ಭರ್ಜರಿ ಹೊಡೆತವನ್ನ ಅಮಿತ್ ಶೆಟ್ಟಿಯವರ ಮುಖೇನ ಪ್ರಸಕ್ತ ಮಂಗಳೂರು ವಿಶ್ವವಿದ್ಯಾನಿಲಯದ ಹಾಲಿ ವಾಲಿಬಾಲ್ ತಂಡದ ನಾಯಕ 1-1 ಸಮಬಲದಲ್ಲಿ ಉಭಯ ತಂಡಗಳು. ಮಲ್ಪೆ ತಂಡದ ಪರವಾಗಿ 6ನೇ ಕ್ರಮಾಂಕದ ಆಟಗಾರ ಗುರುಪ್ರಸಾದ್, ಎರಡು 2-1 2-2 3-2 3-2 ರವಿ 9ನೇ ಕ್ರಮಾಂಕದ ರವಿ ವಿಶ್ವಕರ್ಮ ಇಂಡಸ್ಟ್ರೀಸ್ ಮಂದರ್ತಿ ಇದರ ಮಾಲಕರಾದ ಎಂ ಪ್ರಭಾಕರಾಚಾರ್ಯ ಇವರು ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇವೆ. ಏಳು 3 ಮುನ್ನಡೆಯಲ್ಲಿ ಮಲ್ಪೆ ತಂಡ. ಉತ್ತಮವಾದ ಸರ್ವಿಸ್
ಅಮಿತ್ ಶೆಟ್ಟಿ ಅವರಿಂದ ಅತ್ಯುತ್ತಮವಾದ ಸರ್ವಿಸ್ ತನ್ಮೂಲಕ 1 ಅಂಕದ ಗಳಿಕೆ 4-7 ಸರ್ವಿಸ್ ವಿಭಾಗದಲ್ಲಿ ಅಮಿತ್ ಶೆಟ್ಟಿ. ಹನ್ನೊಂದು ಆರದ ಮುನ್ನಡೆಯಲ್ಲಿ ಮಲ್ಪೆ. ಸರ್ವಿಸ್ ನಲ್ಲಿ ಗುರುಪ್ರಸಾದ್ 12-7. ಅಮಿತ್ ಶೆಟ್ಟಿ ಅವರಿಂದ ನಿಧಾನಗತಿಯ ಆಟದ ಪ್ರದರ್ಶನ ತನ್ಮೂಲಕ 1 ಅಂಕದ ಗಳಿಕೆ. ಸರ್ವಿಸ್ನಲ್ಲಿ 9-16 9-16. ರಾಜ್ಯದ ರಮಾನಂದರ್ ಅವರಿಂದ ಸಲಹೆಯನ್ನು ಬೇಡಿಸಿದ್ದು ಅಂಕವನ್ನು ಗಳಿಸುವಲ್ಲಿ ಯಶಸ್ವಿ. 17-9 ಹೊರಭಾಗದಲ್ಲಿ ರಾಮು ಹೆಗಡೆ ಸ್ಪರ್ಶ 10-18 10-18. ಉತ್ತಮವಾದ ಆಟದ ಪ್ರದರ್ಶನ ಮಲ್ಪೆ ಆಟಗಾರರಿಂದ ತನ್ಮೂಲಕ 1 ಅಂಕದ ಗಳಿಕೆ. 19-10 19-10.
23-11 ಸರ್ವಿಸ್ ನಲ್ಲಿ ಬಂದ ತಂಡ 24-11 24-11 set point 24-11 12-24 ತನ್ಮೂಲಕ ಪ್ರಥಮ ಸೆಟ್ ಅನ್ನ ತನ್ನದಾಗಿಸಿಕೊಂಡಿದ್ದರೆ 25-12 ಅಂತರದಲ್ಲಿ ಬಂದ
ಫಸ್ಟ್ ಚಿತ್ರದಲ್ಲಿ ಕೊಂದ ವಿಫಲತೆಯಿಂದ ಥಾಮಸ್ ಅವರ ಮೆಲ್ಲ ಡ್ಯಾಪ್ ಅಂದೆ ಕುಮಾರಸ್ವಾಮಿ ಆನಂದ್ ತೀರಾ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಮತ್ತೊಂದು ಉತ್ತಮವಾದ ಹೊಡೆತ ಥಾಮಸ್ ಅವರಿಂದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಆನಂದ್ ಅವರು ಬಾರಿ ಮೆರಗುತ್ತಿದ್ದಾರೆ. ಮತ್ತೊಮ್ಮೆ ಸರ್ವಿಸ್ ನಲ್ಲಿ ಮುನೀರ್ ಪಾಟೀಲ್ ಲಘು ಮಿಂಚನ್ನಾಗುವಂತ ಒಂದು ಸಡಗರದ ಹೊಡೆತವನ್ನು ಹೊಡೆದಿದ್ದಾರೆ ಎಡಗೈ ಆಟಗಾರ BR ಪಾಟೀಲ್. ಇದೀಗ ಸೇವೆಯಲ್ಲಿ ಬ್ಯಾಂಗ್ಳೂರ್ ಬಾಯ್ಸ್ ತಂಡದ ಪರವಾಗಿ ಪಾಟೀಲ್ ಏನು ತಂಡದಲ್ಲೂ ಖ್ಯಾತ ಆಟಗಾರರು ಹೊಂದಿರುವಂತಹ ತಂಡ. ಅದೇ ರೀತಿ ಸುರೇಶ್ ಹೆಚ್ವಿಕೆ ಬಂದಿರುತ್ತೆ. ಮತ್ತೊಮ್ಮೆ ಥಾಮಸ್ ಗಾಳಿಯಲ್ಲಿ ತೇಲಿ ಬಿಡುವಂತಹ ಒಂದು ಹೊಡೆತ. ಅದೇ ರೀತಿ ಕುಮಾರಸ್ವಾಮಿ ಅವರು ಬಲೆ ಸ್ಪರ್ಶವಾಗಿರುವಂತಹ ತೀರ್ಮಾನಕರಾದ ಅಣ್ಣಾಮಲೈ ಅವರ ತೀರ್ಪು. ಮತ್ತೊಮ್ಮೆ ಸರ್ವಿಸ್ ನಲ್ಲಿ ರಮೇಶ್ನವರು ಸರ್ವಿಸ್ ಮಾಡುವಾಗ ಆನಂದ್ ಅವರು ಸ್ಥಳದಲ್ಲಿ ಇಲ್ಲ, ಸ್ಥಾನ ಪಲ್ಲಟವಾಗಿದೆ ಎಂಬ ತೀರ್ಮಾನಕರಾದ ಅರುಣ್ ಅವರ ತೀರ್ಪು. ಒಂದಂಕೆ ಹೆಚ್ಚಳ. ಅವರು ಬಾಲ್ ಟಚ್ ಆಗೋದಕ್ಕಿಂತ ಮುಂಚೆನೆ ಮೂವ್ ಆಗಿರುವಂತ ತೀರ್ಮಾನಕರ ತೀರ್ಪು. 3-1 3-1 ಸರ್ವಿಸ್ ನಲ್ಲಿ ರಮೇಶ್ ಸುರಂಜ ತಂಡದ ಪರವಾಗಿ ಸೇವೆ ಬಲೆ ಸ್ಪರ್ಶ. ಒಂದಂಕೆ ಹೆಚ್ಚಳ ಪೊಲೀಸ್ ಬ್ಯಾಂಗ್ಳೂರ್ ಬಾಯ್ಸ್ ತಂಡಕ್ಕೆ 2-3. ಚರ್ಚೆ ಮಾಡುವುದು ಜೀವನದಲ್ಲಿ ಅತಿ ಮುಖ್ಯ, ಆದರೆ ಅತಿಯಾದ ಚರ್ಚೆ ಜೀವನಕ್ಕೆ ಕೊಂಚ ಹಾನಿ. ಮತ್ತೊಮ್ಮೆ ಸೇವೆಯಲ್ಲಿ ಕುಮಾರಸ್ವಾಮಿ ನೀರಾಕಾಯದ ಉದ್ದನೆ ಕೈ ಹೊಂದಿರುವ ಕುಮಾರಸ್ವಾಮಿ. ಮಹೇಶ್ ಬಿಗು ಹೊಡೆತಕ್ಕೆ ಮನ ಮಾಡಿದ್ರು ಕೂಡ ಮತ್ತೊಮ್ಮೆ ಪ್ರಭಾಕರ್. ಈಗ ತಂಡಗಳು ಬಿಗು ತಡೆ ಹೊಡೆ ಎಲ್ಲ ಆಗ್ತವೆ. ಮುನೀರ್ ಅವರ ಹೊಡೆತ ಅದೇ ರೀತಿ ಉತ್ತಮ ಎತ್ತಿಗೆ ಮತ್ತೊಮ್ಮೆ ಪ್ರಭಾಕರ್ ಅವರ ಹೊಡೆತವನ್ನು ಉತ್ತಮವಾಗಿ ತಡೆ ಮಾಡುವಲ್ಲಿ ಟಚ್ ಔಟ್ ಮುಖೇನ ಒಂದಂಕೆ ಹೆಚ್ಚಳ. 3-3 ಸಮಭಾಗದಲ್ಲಿ ಕುಮಾರಸ್ವಾಮಿ.
ಮತ್ತೊಮ್ಮೆ ಎತ್ತುವಿಕೆಯಲ್ಲಿ ವಿಫಲ. ಕುಮಾರಸ್ವಾಮಿ ದಯಾನಂದ ಹೆಗಡೆ ಬ್ಯಾನರ್ ಫಲಕದ ಕಡೆಯಿಂದ ಸರ್ವಿಸ್ನಲ್ಲಿ 4-3 4-3. ಮತ್ತೊಮ್ಮೆ ಮಹೇಶ್ ಅವರ ಕೈಗೆ ತಾಗಿಸುವಂತಹ ಒಂದು ಹೊಡೆತ. ಯಾರೊಬ್ರು ಹೇಳದ್ ಬಿಟ್ಟು ನೀವು ಹಂಗೆ ಇದ್ರೆ ಸರ್ವಿಸ್ನಲ್ಲಿ ಥಾಮಸ್ 3 ವರ್ಷ ಸತತವಾಗಿ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ ಆಟಗಾರ. ಮೆಲ್ಲ ಹೊಡೆತ ಹಿರೇಮಠ್ ಇವರಿಂದ. ಖ್ಯಾತ ಆಟಗಾರ ಜಾನ್ಸನ್ ಅವರು ಬೆಂಗಳೂರು ಬಾಯ್ಸ್ ತಂಡದಿಂದ ಕೊಂಚ ಹೊರಕಿದ್ದಾರೆ. ಸರ್ವಿಸ್ನಲ್ಲಿ ಆನಂದ್. ತೀವ್ರ ಗಾಳಿಯಲ್ಲಿ ತೇಲಿ ಬರುವಂತಹ ಸರ್ವಿಸ್ ಅನ್ನು ಮಾಡಿದ್ದಾರೆ ಆನಂದ್. ಅದೇ ರೀತಿ ಚಾಣಾಕ್ಷ ತಂದ ಟಾಪ್ ಅನ್ನು ಹಾಕಿದರು ಮುನೀರ್. ಇದೀಗ ಸರ್ವಿಸ್ನಲ್ಲಿ ಮಹೇಶ್. ಸುರೇಂದ್ರ ತಂಡದ ಪರವಾಗಿ 5-5ರ ಸಮಬಲದಲ್ಲಿ. ಮತ್ತೊಮ್ಮೆ ಹೀರೋ ತಂಡಗಳು ಗಲಿಬಿಲಿ ಹೊಂದಾಣಿಕೆ ಇಲ್ಲದಂತಹ ಆಟ. ಅದೇ ರೀತಿ ಒಂದಂಕೆ ಬೆಂಗಳೂರು ಬಾಯ್ಸ್ ತಂಡಕ್ಕೆ ಹೆಚ್ಚಳ. 6-5 6-5. 5 ಕ್ರಮಾಂಕದ ಆಟಗಾರ ಪ್ರಭಾಕರ್, ಹಾಸನ ಜಿಲ್ಲೆಯಿಂದ ಪ್ರತಿನಿಧಿಸಿದಂತಹ ಪ್ರಭಾಕರ್. ಮತ್ತೊಮ್ಮೆ ಸುರೇಶ್. ಉತ್ತಮವಾದ ಹೊಡೆತವನ್ನು ಕುಮಾರಸ್ವಾಮಿ ಅವರು ಎತ್ತುವಿಕೆಯಲ್ಲಿ ತನ್ನ ಪ್ರಚಂಡವಾದ ಒಂದು ಯಶಸ್ಸನ್ನು ಕಾಣಿದ್ದಾರೆ. ಅದೇ ರೀತಿ ಲಿಬ್ರಾ ತಂಡದ ಲಿಬ್ರಾ ಆಟಗಾರ ಗೌತಮ್ ಎತ್ತುವಿಕೆಯಲ್ಲಿ ಉತ್ತಮವಾಗಿದ್ರು ಕೂಡ ಈ ಒಂದು ಹಂತದಲ್ಲಿ ಕೊಂಚ ವಿಫಲತೆಯನ್ನು ನೋಡಿದ್ರು. ಸರ್ವಿಸ್ನಲ್ಲಿ ಪ್ರಭಾಕರ್. ಮುನೀರ್ ಜಿ, ಗುಡ್ ಶಾಟ್ ಫ್ರಾಮ್ ಮುನೀರ್. ಸರ್ವಿಸ್ನಲ್ಲಿ ಮುನೀರ್. ಸೂರ್ಯ ತಂಡದ ಪರವಾಗಿ 6-7. ಪಾಟೀಲರ ಹೊಡೆತ ಹೊರಕ್ಕೆ. ನಟ್ ಬಲೆ ಸ್ಪರ್ಶವಾಗುವುದರ ಮುಖೇನ ಒಂದಂಕೆ ಬೆಂಗಳೂರು ಬಾಯ್ಸ್ ತಂಡಕ್ಕೆ ಹೆಚ್ಚಳ. ಉತ್ತಮವಾದ ಒಂದು ತೊಡೆ. ಅದೇ ರೀತಿ ಸರ್ವಿಸ್ನಲ್ಲಿ ಹಿರೇಮಠ್ ಬೆಂಗಳೂರು ಬಾಯ್ಸ್ ತಂಡದ ಪರವಾಗಿ ಉತ್ತಮವಾದ ಒಂದು ಹೊಡೆತ ಅಹಮದ್ ಇವರಿಂದ. ಮತ್ತೊಮ್ಮೆ ಅಹಮದ್ ಅವರ ಕೊಂಚ ವಿಫಲತೆ. ಕುಮಾರಸ್ವಾಮಿ ಅವರು ಬಲೆ ಸ್ಪರ್ಶವಾಗಿದೆ ಎಂಬಂತಹ ತೀರ್ಮಾನಕರ ತೀರ್ಪು. ಉತ್ತಮವಾದ ಹೊಡೆತ ಹೊರಕ್ಕೆ. ಮತ್ತೊಮ್ಮೆ ಉತ್ತಮವಾದ ಒಂದು ಸ್ಪರ್ಶ. BR ಪಾಟೀಲ್ ಅವರ ಹೊಡೆತ ಕೊಂಚ ತಡೆ. ಮತ್ತೊಮ್ಮೆ ಆನಂದ್. ಚಾಣಾಕ್ಷ ತಂದ ಡ್ರಾಪ್. ಅದೇ ರೀತಿ ಎತ್ತುವಿಕೆಯಲ್ಲಿ ಮತ್ತೊಮ್ಮೆ ಥಾಮಸ್. ಕ್ಲೀನ್ ಫಿನಿಶ್ ಆಗಿದೆ. ಸರ್ವಿಸ್ನಲ್ಲಿ ಅಹಮದ್. ಕುಮಾರಸ್ವಾಮಿ ಅವರ ಹೊಡೆತ ಉತ್ತಮವಾದ ತಡೆ ಸುರೇಶ್ ಅವರಿಂದ ಮಹೇಶ್ ಅವರಿಂದ. ಕೊಂಚ ನಿಧಾನಗತಿಯಲ್ಲಿ ಸಾಗುವಂತಹ ಆಟ ಹೀರೋ ತಂಡಲು. ಮತ್ತೊಮ್ಮೆ ಬಲವಾದ ಹೊಡೆತ ನಿಲುಕುವಂತಹ ಒಂದು ಹೊಡೆತವನ್ನು ಪ್ರದರ್ಶನ ಮಾಡಿದ್ದಾರೆ ಥಾಮಸ್ ಅವರು. ಮತ್ತೊಮ್ಮೆ ಉತ್ತಮವಾದ ಚಾಣಾಕ್ಷತನವಾದ ಒಂದು ಡ್ರಾಪಿಂಗ್. ಅದೇ ರೀತಿ ವಿಫಲತೆ. ಈ ತಂಡದಲ್ಲೂ ತೀವ್ರ ಪೈಪೋಟಿ ಹಾಗೂ ಹೊಂದಾಣಿಕೆ ಯುಕ್ತವಾದಂತಹ ಪಂದ್ಯಾಟ. ಮತ್ತೊಮ್ಮೆ ಉತ್ತಮವಾದ ಹೊಡೆತ. ಸಾವಿರಾರು ಪ್ರೇಕ್ಷಕರ ನಡುವೆ ಮನರಂಜನೆಯನ್ನು ಭಾರಿ ಎತ್ತರಕ್ಕೆ ಚಿಮ್ಮುತ್ತಿರುವಂತಹ ಆಟಗಾರರ ಒಂದು ಸ್ಪೋರ್ಟ್ಸ್ಮನ್ಶಿಪ್. ಉತ್ತಮವಾದ ಟಾಪಿಂಗ್. ಅದೇ ರೀತಿ ಎತ್ತುವಿಕೆಯಲ್ಲಿ ಮತ್ತೊಮ್ಮೆ ಬಲವಾಗಿ ಭಾರಿ ಸಫಲತೆಯನ್ನೇ ಕಾಣುತ್ತಿರುವಂತಹ ಥಾಮಸ್. ಉಜಿರೆಯ ಬಳಿ ತೆಂಗಿನ ಎತ್ತರಲ್ಲಿ ಜನಿಸಿದಂತಹ ಥಾಮಸ್ ಉತ್ತಮವಾದ ಹೊಡೆತವನ್ನು ಪ್ರದರ್ಶನವನ್ನು ನೀಡುತ್ತಿರುವಂತಹ ಥಾಮಸ್.
ಮತ್ತೊಮ್ಮೆ ಸರ್ವಿಸ್ನಲ್ಲಿ ರಮೇಶ್. ಪ್ರಭಾಕರ್ ಬಾರಿ ಚಾಣಾಕ್ಷತನದ ಆಟ, ಟಚೌಟ್ ಮುಖೇನ ಸೈಡ್ ಓವರ್ ಅನ್ನು ಕಂಡುಕೊಂಡಿದ್ದಾರೆ. ಬದಲಾವಣೆ ಸರ್ವಿಸ್ನಲ್ಲಿ ಕುಮಾರಸ್ವಾಮಿ. ಥಾಮಸ್ ಪ್ರಭಾ ಲಘು ಆಡತದೊಂದಿಗೆ ಭಾರಿ ಒಂದು ಸಫಲತೆಯನ್ನು ಕಾಣುತ್ತಿರುವಂತಹ ಬೆಂಗಳೂರು ಬಾಯ್ಸ್ ತಂಡದಲ್ಲಿ ಪ್ರಭಾಕರ್, ಅಂತೆಯೇ ಸೂರ್ಯ ತಂಡದಲ್ಲಿ ಥಾಮಸ್ ಹಾಗೂ ಗೌತಮ್. ಮತ್ತೊಮ್ಮೆ ಕುಮಾರಸ್ವಾಮಿ ಹೊಡೆತ ಹೊರಕ್ಕಾದರೂ ಪ್ರಭಾಕರ್ ಅವರು ನಟ್ಟಿಗೆ ಬಲೆಗೆ ಸ್ಪರ್ಶವಾಗಿದ್ದೀರಿ ಎಂಬಂತಹ ತೀರ್ಮಾನಕರ ತೀರ್ಪು. ಮತ್ತೊಮ್ಮೆ ಹಿರೇಮಠರಾವ ಪಂಚ ಹೊಡೆತ. ಸುರೇಶ್ ಪ್ರಭಾಕರ್ ಅವರ ಬಲವಾದಂತಹ ಒಂದು ಹೊಡೆತ. ದಯವಿಟ್ಟು ಅಲ್ಲಿ ಸುಡುಮದ್ದನ್ನು ಸಿಡಿಸಬಾರ್ದಂತಹ ಒಂದು ತಮ್ಮಲ್ಲಿ ಬೇಡಿಕೆ. ಏಕೆಂದ್ರೆ ಇಲ್ಲಿ ಆಟ ಆಡುವಾಗ ಇನ್ನಿತರ ಕೈಗೆ ಚಿಮ್ಮಿ ಹೋಗುವಂತಹ ಚೆಂಡು ಶಬ್ದ ಕೇಳುವುದಿಲ್ಲ ಎನ್ನುವಂತಹ ಒಂದು ತಮ್ಮಲ್ಲಿ ಉತ್ತಮವಾದ ಹೊಡೆತ ಸುರೇಶ್ ಇವರಿಂದ. ಮತ್ತೊಮ್ಮೆ ಮಹೇಶ್. ಪ್ರಭಾಕರ್ ಅವರ ಕಾಲು ನಟ್ಟಿನಲ್ಲಿ ಹೊಡೆದಿದ್ದಾರೆ, ಯಾವುದೇ ಒಂದು ತಡೆ ಇಲ್ಲ. ಉತ್ತಮವಾದ ಹೊಡೆತ. ಮತ್ತೊಮ್ಮೆ ಭಾರಿ ಒಂದು ಹಣಾಣಿಯಾದಂತಹ ಆಟ. ಮತ್ತೊಮ್ಮೆ ಟೈಮ್ ಔಟ್ ಅನ್ನು ಇದೀಗ ಉತ್ತಮವಾದ ಹಂತಕ್ಕೆ ತಡೆ ನೀಡಿದರು ಕುಮಾರಸ್ವಾಮಿ. ಮತ್ತೊಮ್ಮೆ ಸುರೇಶ್ ಬಿಆರ್ ಪಾಟೀಲ್ ಎಡಗೈ ಆಟಗಾರ ಹೊಡೆತ ಲಘು ಬಳಕೆ. ಸರ್ವಿಸ್ನಲ್ಲಿ ಸುರೇಶ್ 17-19. ಕುಮಾರಸ್ವಾಮಿ ಅವರ ನಿಧಾನ ಹೊಡೆತ ನಿಧಾನವಾಗಿ ಬ್ಲಾಕ್ ಮಾಡಿದ್ದಾರೆ ಅವರು. 15-19. ಈ ತಂಡ ಅಂಕದಲ್ಲಿ ಸಮಬಲ ಹೊಂದಬೇಕಾಗಿ ಒಂದಂಕ ಸೂರ್ಯ ತಂಡ ಪಡೆಯಬೇಕಾಗಿದೆ. 15-19. ಮತ್ತೊಮ್ಮೆ ಕುಮಾರಸ್ವಾಮಿ ಅವರ ಒಂದು ಬಿಟ್ಟ ಸ್ಥಳವನ್ನು ತುಂಬಿಸಿದ್ದಾರೆ. ಸರ್ವಿಸ್ನಲ್ಲಿ ಸ್ವಾಮಿ. ಉತ್ತಮವಾದ ಟಚ್ ಹೊಡೆತ ಥಾಮಸ್. ಮೊದಲ ಸರ್ವಿಸ್ನಲ್ಲಿ ಅಹಮದ್. ಬಲವಾದ ಹೊಡೆತ. ಮತ್ತೊಮ್ಮೆ ಬಿಆರ್ ಪಾಟೀಲ್. ಆಚೆ ಆನಂದ್ ಈಚೆ ಥಾಮಸ್. ಆಚೆ ಆನಂದ್ ಈಚೆ ಥಾಮಸ್. ಈಗ ಅವರ ಹೊಡೆತನ್ನು ಕಳಿಸಿದ್ದಾರೆ. ಮತ್ತೊಮ್ಮೆ ಕಳಿಸಿದೆ ಪ್ರಭಾಕರ್. ಹೊಡೆತ. ಮತ್ತೊಮ್ಮೆ ಸರ್ವಿಸ್ನಲ್ಲಿ ಕುಮಾರಸ್ವಾಮಿ. ದಯಾನಂದ ಶೆಟ್ಟಿ ಕಡೆಯಿಂದ ಬಾಲೊಂದು ಹೊಡೆತ. 3 ಜನ ಹಾರಿದ ಕೂಡ ಬಾಲನ್ನು ಲೆಕ್ಕಿಸದೆ ಹೊಡೆಯುವಂತಹ ಹೊಡೆತ ಕಾಣಬಹುದು. ಹೊಡೆತ
ಮತ್ತೊಮ್ಮೆ ಆನಂದ್ ಬ್ಯಾಂಗ್ಳೂರ್ ಬಾಯ್ಸ್ ತಂಡದ ಪರವಾಗಿ ಬೆಳಗ್ಗೆ ನಾಮಫಲಕದ ಕಡೆಯಿಂದ ಸುರೇಶ್ ಪ್ರಭಾಕರ್ ಉತ್ತಮವಾದ ಚಲನಚಿತ್ರದ ಹೊರತನ್ನು ಪ್ರದರ್ಶಿಸುತ್ತಿರುವ ಪ್ರಭಾಕರ್ 24-22 ವಿರಾಮ ವಿಶ್ರಾಂತಿಯನ್ನು ಕೋರಿ ಮತ್ತೊಮ್ಮೆ ಟಾಮಿ ಬಾರಿ ಚಾಣಾಕ್ಷತನವಾದ ಲಘುವಾದ ಹೊರತನ್ನು ನೀಡಿದರು ಸ್ವಾಮಿಯವರು. ಈ ಮುಖೇನ 22-25ರಲ್ಲಿ ಬ್ಯಾಂಗ್ಳೂರ್ ಬಾಯ್ಸ್ ತಂಡ ವಿಜಯಗೊಂಡಿದೆ. ಇದು ಚಾಣಾಕ್ಷತನವಾದಂತಹ ಒಂದು ಡ್ರಾಪ್ ಒಂದು ಸರ್ವಿಸ್ನಲ್ಲಿ ಪಾಟೀಲ್ ಉತ್ತಮವಾದ ಹೊಡೆತ ಮಹಮ್ಮದ್. ಅದೇ ರೀತಿ ಕಿರಣ್ ಗೋಸಾಲಿ ಪ್ರೆಸಿಡೆಂಟ್ ಉದಾಪಣ್ ಇವರು ಹಾಗೂ ಬಿಪಾಡಿ ಸೋಜಾ ಗೌರವಾಧ್ಯಕ್ಷರು ಇವರು ಕೂಡ ಇಲ್ಲಿ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತೇವೆ. ಹಾಗೂ ಸೆಕ್ರೆಟರಿ ಆದಂತಹ ರಮಣನ್ ಅವರು ಕೂಡ ಇಲ್ಲೇ ಇದ್ದಾರೆ. ಅಂತೆಯೇ ಇದೀಗ ಬಹುಮಾನ ವಿತರಣೆ ಕಾರ್ಯಕ್ರಮ ನೆರವೇರಲಿದೆ. ಈ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕೆಲವೇ ಕ್ಷಣದಲ್ಲಿ ಬಹುಮಾನ ವಿತರಣೆ ಆಗಿವೆ. ಪ್ರಥಮ ಬಹುಮಾನ 5,005 ಹಾಗೂ ಶಾಶ್ವತ ಫಲಕ, ದ್ವಿತೀಯ ಬಹುಮಾನ 4,001 ಹಾಗೂ ಶಾಶ್ವತ ಫಲಕ, ತೃತೀಯ ಬಹುಮಾನ 3,001 ಹಾಗೂ ಶಾಶ್ವತ ಫಲಕ, ಚತುರ್ಥ ಬಹುಮಾನ 2,001 ಹಾಗೂ ಶಾಶ್ವತ ಫಲಕ. ಅಲ್ಲದೆ ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ಲಿಫ್ಟರ್ ಹಾಗೂ ಬೆಸ್ಟ್ ಮಾಸ್ಟರ್ ಇವರಿಗೆ ತಲಾ 1,000 ರೂಪಾಯಿಗಳನ್ನು ನೀಡಿದವರು ಕೊಡಮಾಡಿದವರು ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟರ್ ಕೆ ಲಕ್ಷ್ಮೀನಾರಾಯಣ್ ಬ್ಯಾಂಗ್ಳೂರ್. ಅದೇ ರೀತಿ ಧನ್ಯವಾದಗಳು. ಅಂತೆಯೇ ನನಗೂ ಕೂಡ ಇದೀಗ ತೃತೀಯ ಪ್ರಶಸ್ತಿಯನ್ನು ವಿಜೇತಗೊಂಡ ತಂಡ ಮಂಗಳೂರು ಫ್ರೆಂಡ್ಸ್ ಮಂಗಳೂರು ತಂಡ ತೃತೀಯ ಬಹುಮಾನ ಅದೇ ರೀತಿ ತೃತೀಯ ಬಹುಮಾನವನ್ನು ಪಡೆದಂತಹ ತಂಡ ಸೂರ್ಯ ತಂಡವರಿಗೆ ವೇದಿಕೆ ಬರಬೇಕಾಗಿ ಕೇಳಿಕೊಂಡೇವೆ. ಚೇತನ ಸೂರ್ಯ ಅಂತೆಯೇ ಈ ಒಂದು ಫೈನಲ್ ಪಂದ್ಯಾಟದ ತೀರ್ಮಾನಕರಾಗಿದ್ದಂತಹ ಅಣ್ಣಾಮಲೈ ಹಾಗೂ ಅರುಣ್ ವೇದಿಕೆಯಿಂದ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಜಾಯ್ ಕಮಲ್ ಅವರು ತೀರ್ಮಾನಕರನ್ನು ವೇದಿಕೆ ಮೇಲೆ ಕರ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಂತೋಷವನ್ನು ಉಂಟು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅಂತೆಯೇ ಅರುಣ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ತುಂಬಾ ಧನ್ಯವಾದಗಳು. ಅದೇ ರೀತಿ ಪ್ರಥಮ ಬಹುಮಾನ ಬ್ಯಾಂಗ್ಳೂರ್ ಬಾಯ್ಸ್ ಕುಂದಾಪುರ ಫ್ರೆಂಡ್ಸ್ನ ಮಿಲೇನಿಯಂ ಟ್ರೋಫಿ ಬ್ಯಾಂಗ್ಳೂರ್ ಬಾಯ್ಸ್ ತಂಡಕ್ಕೆ 5,001 ಹಾಗೂ ಶಾಶ್ವತ ಫಲಕ. ತುಂಬಾ ಧನ್ಯವಾದಗಳು. ಇದೀಗ ಇಂಡಿವಿಜುವಲ್ ಆಗಿ ಬೆಸ್ಟ್ ಆಗಿ ಥಾಮಸ್ ಚೇತನ ಸೂರ್ಯ ತಂಡದಿಂದ ಥಾಮಸ್ ಯಾವನ್ ಮಾರ ಕಲಿ ಕೋಸ್ಟ 1,000 ರೂಪಾಯಿ ಹಾಗೂ ಶಾಶ್ವತ ಫಲಕ. ಥಾಮಸ್ ಅಭಿನಂದನೆಗಳು ನಿಮಗೆ. ಉತ್ತಮವಾದ ಹೊಡೆತನ್ನು ಹೊಡೆಯುವುದರ ಮುಖೇನ ತಮಗೆ ಈ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಬೆಸ್ಟ್ ಪಾಸರ್, ಬೆಸ್ಟ್ ಲಿಫ್ಟರ್ ಆಗಿ ಮಂಗಳೂರು ತಂಡದ ರಾಜರಾಣಿಯವರು ಆಯ್ಕೆಗೊಂಡಿದ್ದಾರೆ.
ರಟ್ಟಿನ ಬಳಿ ಎಚ್ಚರಿಕೆಯನ್ನು ತುಂಬಾ ಖುಷಿಗೊಂಡು ಮನವನ್ನು ತನ್ನ ವಿಜಯಗೊಳ್ಳಲು ಭಾರಿ ಒಂದು ಸಾರ್ಥಕತೆಯಾದಂತಹ ರಾಜಾರವರೇ ಧನ್ಯವಾದಗಳು. ಅಂತೆಯೇ ಕೊನೆಯದಾಗಿ ಬಸ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ ಬ್ಯಾಂಗ್ಳೂರು ಬಾಯ್ಸ್ ತಂಡದ ಪ್ರಭಾಕರ್. ತಮಗೆ ಆಲ್ರೌಂಡರ್ ಪ್ರಶಸ್ತಿ ಲಭಿಸಿದೆ ಎಂದು ಇದೀಗ ಘೋಷಿಸಲಾಗಿದೆ. ಪ್ರಭಾಕರ್ ಅವರ ಬದಲು ಅವರ ತಂಡದ ಸಹಪಾಠಿಗಳು ಬಂದಿದ್ದಾರೆ. 1,000 ರೂಪಾಯಿ ಹಾಗೂ ಶಾಶ್ವತ ಫಲಕ ಬಸ್ ಆಲ್ರೌಂಡರ್. ಹಾಗೂ ಈ ಒಂದು ಫೈನಲ್ ಪಂಚಾಯತ್ನಲ್ಲಿ ಭಾರಿ ಚಾಣಾಕ್ಷತನದಿಂದ ಯಾವುದೇ ಒಂದು ಗೊಂದಲಮಯ ಆಗದಿದ್ದಂತೆ ತೀರ್ಮಾನವನ್ನು ನೀಡಿದಂತಹ ತೀರ್ಮಾನಕರಾದ ಅಣ್ಣಾಮಲೆಯವರು ನಮ್ಮ ಈ ಒಂದು ಕಿರು ಸಭೆ ನೆನಪಿಗಾಗಿ ನಮ್ಮ ಒಂದು ಕಾಣಿಕೆಯನ್ನು ತಗೊಳ್ಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂತೆಯೇ ಇನ್ನೋರ್ವ ತೀರ್ಮಾನಕರಾದಂತಹ ಅರುಣಿಯವರು, ನೀವು ಕೂಡ ಯಾವುದೇ ಒಂದು ಗೊಂದಲಮಯವಾದ ಒಂದು ವಾತಾವರಣವಿಲ್ಲದೆ ಉತ್ತಮವಾಗಿ ಕಾಣಕತೆಯಿಂದ ತೀರ್ಮಾನ ನೀಡಿದಂತೆ ತಮ್ಮ ಕೂಡ ಅಲ್ಲದೆ ಇನ್ನೋರ್ವ ನಮ್ಮವನೇ ತೀರ್ಮಾನಕ ಜಾಯ್ ಜೈ ಕರ್ವಾಲೋ, ಇವರಿಗೂ ಕೂಡ ನಾವು ಕೊಡದೇ ಅವರಿಗೆ ಬೇಸರ ಆಗ್ತದೆ. ಅದಕ್ಕೆ ಅವರಿಗೂ ಕೂಡ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಅಂತೆಯೇ ಬಹುಮಾನ ವಿತರಣೆ ಇದೀಗ ಮುಕ್ತಾಯಗೊಂಡಿದೆ. ಇದೀಗ ಧನ್ಯವಾದ ಸಮರ್ಪಣೆಯನ್ನು ನೀಡ್ತಾ ಇದ್ದೇವೆ. ವಿದ್ಯುತ್ ಶಕ್ತಿಯನ್ನು ಒದಗಿಸಿದಂತಹ ಉಷಾ ಡೆಕೋರೇಟರ್ಸ್ ಕುಂದಾಪುರ, ಇವರಿಗೆ ಕುಂದಾಪುರ ಸಂಘದ ಪರವಾಗಿ ಧನ್ಯವಾದಗಳು. ಹಾಗೂ ಧ್ವನಿವರ್ಧಕವನ್ನು ಒದಗಿಸಿದಂತಹ ಸಿಂಡಿಕೇಟ್ ಇವರಿಗೂ ಕೂಡ ಧನ್ಯವಾದಗಳು. ಅಂತೆಯೇ ಇಲ್ಲಿ ವೇದಿಕೆ ಮೇಲೆ ನಮಗೆ ನೀಡಿದಂತಹ ಶಾಮ್ಯಾನ ಚಿಕಾಗೋ ಶಾಮ್ಯಾನ ರಾಮರಾಯ ಕಾಮತ್ ಹಾಗೂ ನಾಗರಾಜ್ ನಾಯ್ಕ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಎಲ್ಲಾ ಕ್ರೀಡಾಭಿಮಾನಿಗಳಿಗೂ ಧನ್ಯವಾದಗಳು ಸಮರ್ಪಿಸುತ್ತಾ ಇದೀಗ ಧನ್ಯವಾದ ಸಮರ್ಪಣೆಯನ್ನು ಮುಕ್ತಾಯಗೊಳಿಸುತ್ತೇವೆ.